ಅವತ್ತು ನಾನು ಮನೇಲಿದ್ದೆ. ಬಂದು ಗುರುಗೆ ರಿಷಬ್ ಸರ್ ಫೋನ್ ಮಾಡಿರ್ತಾರೆ, ಪ್ರಕಾಶ್ ಬರ್ತಾರಾ ಅಂತ. ಅಂದರೆ ನಾನು ನಾರ್ಮಲ್ ಆಗಿ ಇದಕ್ಕೆಲ್ಲ ಕೂರಲ್ಲ, ಇದಕ್ಕೆ ಆ್ಯಕ್ಟಿಂಗ್ ಮಾತ್ರ ಹೋಗ್ತಾ ಇರ್ತೀನಿ. ಸೊ ಪ್ರಕಾಶ್ ಬರುವಾರ ಕೇಳಿ ನೋಡ್ತೀನಿ. ಸೊ ಅವ್ರು ಫೋನ್ ಮಾಡಿದ್ರು ನನಗೆ ಇದು ಒಂದು ಒಳ್ಳೆ ಅವಕಾಶ ಅಲ್ವಾ, ಬರ್ತಾರೆ. ಸೊ ಅವ್ರಿಗೆ ಇಷ್ಟ, ಹಂಗಂದ್ರೆ ಸೂಪರ್ ಅಲ್ಲ, ಜೊತೆಗೆ ಮಾಡೋಣ ಅಂತೇಳಿ. ಸೊ ನಾನು ಕೂಡ ಸ್ಕ್ರಿಪ್ಟಿಗೆ ಕೂತೆ. ಯಾರಿಗೆ ಒಂದು ಟ್ಯಾಲೆಂಟ್ ಇದೆ ಅದಕ್ಕೆ ನೆಕ್ಸ್ಟ್ ಲೆವೆಲ್ ಸ್ಪೇಸ್ ಕೊಡ್ತಾರೆ ಅವರು. ಅಂದರೆ ನಮ್ಮ ಮುಂದೆ ಮಾತಾಡಲ್ಲ ಅವರು. ಈಗ ನನಗೊಂದು ಟ್ಯಾಲೆಂಟ್ ಇದೆ, ನನ್ನ ಮುಂದೆ ಅದನ್ನು ಮಾತಾಡಲ್ಲ, ಬೇರೆಯವ್ರ ಮುಂದೆ ಮಾತಾಡ್ತಾರೆ. ಬೇರೆ ಯಾರ್ದು ಟ್ಯಾಲೆಂಟ್ ಇದ್ದರೆ ಅವ್ರ ಮುಂದೆ ಮಾತಾಡಿ ನಮ್ಮ ಮುಂದೆ ಹೇಳ್ತಾರೆ ಅದನ್ನು. ಇದು ಕಾಂತಾರ 48ನೇ ಸಿನಿಮಾ, ಆಮೇಲೆ 2 ಸಿನಿಮಾ 50 ಆಯ್ತು ಈ ಕನ್ನಡ ನಂದು. ಬಟ್ ಇದು ಸ್ಪೆಷಲ್ ಯಾಕೆ ಅಂತ ಹೇಳಿದರೆ, ಒಂದು ನಾನು ಸ್ಕ್ರಿಪ್ಟ್ ರೈಟರ್ ಆಗಿ ಈ ಸಿನಿಮಾದಲ್ಲಿ ಇರುವಂಥದ್ದು. ನನ್ನ ಹೆಸರು ರಾಂಪ ಅಂತ ಈ ಕ್ಯಾರೆಕ್ಟರ್ ಸಿನಿಮಾದಲ್ಲಿ ಕೂಡ ಬರ್ತೀರಿ. ಹೌದು. ಸೊ ಅದೇ ನನ್ನ ಕ್ಯಾರೆಕ್ಟರ್ ಆ್ಯಕ್ಚುಲಿ. ಮನುಷ್ಯ ಸ್ವಲ್ಪ ಹಂಗೆ ಹುಡುಗಿರಿಂದೆಲ್ಲ ಸ್ವಲ್ಪ ಹುಡುಗಿರೆಲ್ಲ ಜಾಸ್ತಿ ಇಷ್ಟಪಡ್ತಾನೆ ಅನ್ನುವಂಥ ಒಂದು ಕ್ಯಾರೆಕ್ಟರ್. ಆ ಕ್ಯಾರೆಕ್ಟರ್ ಕೂಡ ಅವರು ಈ ಸಿನಿಮಾಕ್ಕೋಸ್ಕರ ಸೃಷ್ಟಿ ಮಾಡಿದಂತಲ್ಲ. ಒಂದಷ್ಟು ಪಾತ್ರಗಳು ಎಲ್ಲ ಅವರ ಲೈಫಲ್ಲಿ ನೋಡಿದಂಥ ಕ್ಯಾರೆಕ್ಟರ್ಗಳನ್ನ ಇಲ್ಲಿ ತರಕ್ಕೆ ಟ್ರೈ ಮಾಡಿದ್ದಾರೆ. ಅಂದರೆ ನನಗೆಲ್ಲ ನಿಜ ಹೇಳ್ಬೇಕಂದ್ರೆ ಹೊಸ ಅನುಭವ ಅದು. ನಾನು ಇದರಲ್ಲೆಲ್ಲ ಕಾಡಲ್ಲೆಲ್ಲ ಶೂಟ್ ಮಾಡಿದೆಲ್ಲ ಗೊತ್ತಿಲ್ಲ ನನಗೆ ಮೊದಲಿಗೆ ನಾನು ಈ ಹಾವು ಅಂತ ಹೇಳಿ ತುಂಬ ಭಯ. ಹಾವು ಮತ್ತು ಮಿಂಚು ಎರಡೇ ವಿಷಯಕ್ಕೆ ನಾನು ಹೆದರೋದು ಲೈಫಲ್ಲಿ. ಮತ್ತು ಯಾವುದೇ ಸ್ಮಶಾನ ಬೇಕಾದ್ರೂ ಹೋಗ್ತೀನಿ. ಹಾವು ಅಂದರೆ ಹಾವು ಅಂತಲ್ಲ, ಏನಾದರೂ ಓಡಾಡ್ತಲ್ಲ ಮೇಲೆ, ಅದು ಆಗದೆ ಅಲ್ಲ, ಜಂಪ್ ಮಾಡಿದ್ದೀನಿ ನಾನು ಮೊದಲಿಂದ. ನಾನೇನಿಂದ ಅವ್ರಿಗೆ ಗೊತ್ತು ನನಗೆ ಕಚ್ಚಿಗುಳಿ ಅಂದರೆ ಆಗಲ್ಲ ಅಂತ. ಸರ್ಕಾರಲ್ಲೇ ಗೊತ್ತು ಅವ್ರಿಗೆ. ಬಂದು ಅಲ್ಲಿ ಸಿಕ್ತಾಗ ಇಲ್ಲೇ ಬಂದು ಹಿಡ್ಕೊಂಡು ಬಂಡ್ರು ಕಚ್ಚಗುಳಿ ಮಾಡಿ ಅಂತ ಇಲ್ಲೆಲ್ಲ 2-3 ಜನ ಕರೆಸಿ ನಾನು ಬೊಬ್ಬೆ ಎಲ್ಲ ಹಾಕಿ ಸುಮಾರಾಗಿದೆ. ಸಿನಿಮಾದಲ್ಲಿ ಇವರು ನರ್ತಕನ ಪಾತ್ರ ಮಾಡ್ತಾರೆ, ಯಾರು ರಿಷಬ್ ಸರ್. ಅವರಿಗೆ ಕೊರಿಯೋಗ್ರಾಫ್ ಮಾಡಿರೋದು ಎಂಡ್ ಮೂಮೆಂಟ್ ಎಲ್ಲ ರಾಜ್ ಸರ್. ಪರ್ಫಾರ್ಮ್ ಮಾಡ್ತಾರೆ ಒಂದು. ನನಗೆ ಈಗಲೂ ಇದಾಗುತ್ತೆ ಹೇಳುವಾಗ. ನಿಮ್ಮ ಸಿನಿಮಾದಲ್ಲಿ ನೋಡೋದು ಗೊತ್ತಾಗುತ್ತೆ ಇದು. ಅದು ಆ ಟೈಮಲ್ಲಿ ನನಗೆ ಆಗಿರುವಂಥದ್ದು ಅವ್ರ ಮೇಲೆ ಸರನ್ನು ನೋಡಿ ಆ ಮೂಮೆಂಟಿಗೆ ನನಗೆ ವಾವ್ ಅನ್ಸ. ಅಂದರೆ ನಾನು ಈ ಸಿನಿಮಾದಲ್ಲಿ ಇದ್ದೀನಲ್ವಾ ಅನ್ನೋದೊಂದು ಖುಷಿ ಇತ್ತು. ಗೊತ್ತಿಲ್ಲ, ನನಗೆ ಜಾಸ್ತಿ ಹೇಳೋಕ್ಕಾಗಲ್ಲ ಅದ್ರ ಬಗ್ಗೆ. ಸಿನಿಮಾ ನೋಡೋದು ನಿಮ್ಗೆ ಗೊತ್ತಾಗುತ್ತೆ. ಹೇಳಿ ನಮಸ್ಕಾರ, ನಾನು ನಿಮ್ಮ ಪ್ರಕಾಶ್ ತುಮಿನಾಡು ಅಲಿಯಾಸ್ ಶ್ರೀನಿವಾಸ್ ಭುಜಂಗ. ಕಾಂತಾರ ಸಿನಿಮಾಕ್ಕೆ ನೀವು ಆ ತಂಡವನ್ನು ಸೇರಿದ್ದು ಹೇಗೆ ಮತ್ತು ಯಾವಾಗ? ನಾನು ಮತ್ತು ಶನಿಲ್ ಗುರು ಈ ಲಾಕ್ಡೌನ್ ಟೈಮಲ್ಲಿ ಒಂದಷ್ಟು ಸ್ಕ್ರಿಪ್ಟ್ಗಳನ್ನ ಬರಿತಾ ಇದ್ವಿ. ಬೇರೊಂದು ಸ್ಕ್ರಿಪ್ಟ್ ಮಾಡ್ತಾ ಇದ್ವಿ ನಾವು. ಆಲ್ಮೋಸ್ಟ್ ಅದೊಂದು 70-80% ಬಂದಿತ್ತು, ಕನ್ನಡ ಸ್ಕ್ರಿಪ್ಟ್. ಅದು ಮಾಡ್ತಾ ಇದ್ವಿ. ಆ ಟೈಮಲ್ಲಿ ಅವತ್ತು ನಾನು ಮನೇಲಿದ್ದೆ. ಬಂದು ಗುರುಗೆ ರಿಷಬ್ ಸರ್ ಫೋನ್ ಮಾಡಿರ್ತಾರೆ, ಹೀಗೆ ಒಂದು ಸಿನಿಮಾ ಮಾಡ್ತಿದ್ವಿ, ನಮ್ಮ ಬೆಲ್ಟ್ ಇದ್ದು, ನಮ್ಮ ಕಲ್ಚರ್ ಇದ್ದು, ಸೊ ನಿಮ್ದೆಲ್ಲ ಸಪೋರ್ಟ್ ಬೇಕು ಅಂತ. ಸೊ ಇವಾಗ ಶನಿಲ್ ಗುರು ಏನು ಮಾಡ್ತಾರೆ, ಏನು ಮಾಡೋಣ ಈಗ ಪ್ರಕಾಶ್ ಕೂಡ ಜೊತೆಗಿದ್ದಾರೆ, ನಾವು ಬರಿತಿದ್ದೀವಿ ಆಲ್ರೆಡಿ. ಅಂದರೆ ಒಂದು ಗೊತ್ತಿಲ್ಲ ಅದು ಇವಾಗ ಆಗ್ತಿತ್ತಾ ಇಲ್ವೋ ಅದನ್ನು ಗೊತ್ತಿಲ್ಲ ನನಗೆ ಕರೆಕ್ಟಾಗಿ. ಸೊ ಅವರಿಗೆ ಹೇಳಿದ್ದಾರೆ, ನಾವು ಹಿಂಗೆ ಬರಿತಾ ಇದ್ದೀವಿ ಜೊತೆಗೆ ಒಂದು ಸ್ಕ್ರಿಪ್ಟ್ ಅಂತೇಳಿ. ಆಗ ಪ್ರಕಾಶ್ ಬರ್ತಾರಾ ಅಂತ. ಅಂದರೆ ನಾನು ನಾರ್ಮಲ್ ಆಗಿ ಇದಕ್ಕೆಲ್ಲ ಕೂರಲ್ಲ, ಇದಕ್ಕೆ ಆ್ಯಕ್ಟಿಂಗ್ ಮಾತ್ರ ಹೋಗ್ತಾ ಇರ್ತೀನಿ. ಸೊ ಪ್ರಕಾಶ್ ಬರುವಾರ ಕೇಳಿ ನೋಡ್ತೀನಿ. ಸೊ ಅವ್ರು ಫೋನ್ ಮಾಡಿದ್ರು ನನಗೆ ಇದು ಒಂದು ಒಳ್ಳೆ ಅವಕಾಶ ಅಲ್ವಾ, ಬರ್ತಾರೆ. ಸೊ ಅವ್ರಿಗೆ ಇಷ್ಟ, ಹಂಗಂದ್ರೆ ಸೂಪರ್ ಅಲ್ಲ, ಜೊತೆಗೆ ಮಾಡೋಣ ಅಂತೇಳಿ. ಸೊ ನಾನು ಕೂಡ ಸ್ಕ್ರಿಪ್ಟಿಗೆ ಕೂತೆ. ಸೊ ಸ್ಕ್ರಿಪ್ಟ್ ಪ್ರೊಸೆಸ್ ಬಗ್ಗೆ ಹೇಳ್ಬೋದಾ ಸರ್? ಅಂದರೆ ಎಲ್ಲಿ ಸ್ಟಾರ್ಟ್ ಆಯಿತು ಮೊದಲನೇದು? ಅದೇ ಮೊದಲು ಯಾರೆಲ್ಲ ಬಂದರು ಅಂತ ಸೇರ್ಕೊಂಡು? ಸ್ಟಾರ್ಟಿಂಗಲ್ಲಿ ಆಲ್ರೆಡಿ ನನಗೆ ಮತ್ತು ಗುರುಗೆ ಕಮಿಟ್ ಆಗೋ ಮುಂಚೆ ಸರು, ಅನಿರುದ್ಧ್ ಮಹೇಶ್ ಮತ್ತು ಶ್ಯಾಮ್ ಭಟ್ರು ಆಲ್ರೆಡಿ ಕೂತು ಅದರ ಬಗ್ಗೆ ಡಿಸ್ಕಷನ್ ಮಾಡಿ ಒಂದಷ್ಟು ಇದನ್ನೆಲ್ಲ ಬರೆದಿದ್ರು. ಒಂದು 14-15 ಪೇಜ್ ಇದೆಲ್ಲ ಬರೆದಿದ್ರು, ಎಲಿಮೆಂಟ್ಸ್ ಎಲ್ಲ ಬರೆದಿದ್ರು. ಭರತರ ಜೊತೆ ಡಿಸ್ಕಸ್ ಮಾಡಿದ್ದಾರೆ. ಸೊ ಅವರಿಗೆ ಅರವಿಂದ್ ಸರ್ ಜೊತೆ, ನಮ್ಮ DOP ಅವ್ರ ಜೊತೆ ಎಲ್ಲ ಆಲ್ರೆಡಿ ಡಿಸ್ಕಸ್ ಮಾಡಿದ್ದಾರೆ ಈ ಸ್ಕ್ರಿಪ್ಟ್ ಬಗ್ಗೆ. ಅವರಿಗೆಲ್ಲ ಇಷ್ಟ ಆಯಿತು, ತುಂಬ ಇಂಟ್ರೆಸ್ಟಿಂಗ್ ಅನಿಸಿತ್ತು. ಸೊ ಅದನ್ನು ಅವರು ಡೆವಲಪ್ ಮಾಡಿದ್ದಾರೆ. ಆಮೇಲೆ ನಮಗೆ ಕಮಿಟ್ ಆಗಿದ್ದು. ಅದಾದಮೇಲೆ ಅವಾಗ ಕೊರೋನಾ ಲಾಕ್ಡೌನಲ್ಲಿ ಇತ್ತಲ್ಲ, ಹೋಗ್ಲಿಕ್ಕೆ ಬರಲಿಕ್ಕೆಲ್ಲ ಕಷ್ಟ ಇತ್ತು. ಸೊ ಏನು ಮಾಡಿದ್ವಿ ನಾವು, ಸರು ಇದರಲ್ಲಿ ಝೂಮಲ್ಲಿ ಕೂತ್ಕೊಂಡು ಡಿಸ್ಕಷನ್ ಮಾಡ್ತಿದ್ವಿ ಕೆಲವು ಸೀನ್ಗಳ ಬಗ್ಗೆ. ಆ ಥರ ಎಲ್ಲ ಮಾತಾಡಿ ಡಿಸಿಷನ್ ತೊಗೊಳ್ತಾ ಇದ್ವಿ. ಅದಾದಮೇಲೆ ಸ್ವಲ್ಪ ದಿನ ಬಿಟ್ಟು ಸ್ವಲ್ಪ ಎಲ್ಲ ಕ್ಲಿಯರ್ ಆಯಿತು ನಮ್ಮದೆಲ್ಲ. ಇದು ಲಾಕ್ಡೌನ್ ಎಲ್ಲ ಓಪನ್ ಆಯ್ತಲ್ಲ ಕಂಪ್ಲೀಟಾಗಿ. ಆಮೇಲೆ ನಾವು ಕೆಲವೊಂದು ಇಲ್ಲೇ ನಾವು ಬರಿತಾ ಇದ್ವಿ, ನಾನು ಮತ್ತು ಗುರು ಸೇರಿಕೊಂಡು ಪದಂಗಡಿಯಲ್ಲಿ ಕೂತು, ಗುರುವಿನ ಮನೆ ಇದೆಯಲ್ಲ ಅಲ್ಲಿ ಕೂತ್ಕೊಂಡು ಬರಿತಾ ಇದ್ವಿ. ಆಮೇಲೆ ಬ್ಯಾಂಗ್ಳೂರಿಗೆ ಹೋಗಿದ್ವಿ ಸ್ವಲ್ಪ ದಿನ, 15-16 ದಿನ ಅಲ್ಲಿದ್ವಿ. ಅಲ್ಲಿ ಸ್ಕ್ರಿಪ್ಟಿಗೆ ಕೂತಿದ್ವಿ. ಆಮೇಲೆ ಆಲ್ಮೋಸ್ಟು ಇದು ಬೇಗ ಮಾಡಬೇಕು ಅನ್ನೋವಂಥ ಒಂದು ಇದಿತ್ತು.
ಈ ಸಿನಿಮಾ ಬೇಗ ಮಾಡಿ ಮುಗಿಸ್ಬೇಕು ಅನ್ನುವಂಥದ್ದು. ಅಂದರೆ ಹೆಂಗೂ ಲಾಕ್ಡೌನ್ ಅಲ್ವಾ ಅದು ಇದು ಅಂತೇಳಿ ಮತ್ತು ಕುಂದಾಪುರ ಬಂದು ಆಮೇಲೆ ಕುಂದಾಪುರದಲ್ಲಿ ಸೆಟ್ಲ್ ಆಗಿದ್ದು ನಾವು ಕಂಪ್ಲೀಟ್ ಲೊಕೇಶನ್ ಅದು ಎಲ್ಲ ನೋಡಿಕೊಂಡು ಅದರ ಮಧ್ಯ ಸ್ಟಾರ್ಟಿಂಗಲ್ಲಿ ಕುಂದಾಪುರದಲ್ಲಿ ಫಾರ್ಚೂನ್ ಅಂತ ಒಂದು ಹೋಟ್ಲಿದ್ದು ಅಲ್ಲಿ ಕೂತ್ಕೊಂಡಿದ್ವಿ. ಅದರ ಮೇಲೆ ಫಸ್ಟ್ ಮೀಟಿಂಗ್ ಆಗಿದ್ದು ಬಂದು ಇದರಲ್ಲಿ ಯು ಮೆರಿಡಿಯನ್ ಹೋಟ್ಲಲ್ಲಿ ಕುಂದಾಪುರದ್ದು. ಆಮೇಲೆ ಫಾರ್ಚೂನಲ್ಲಿ ಇದ್ವಿ ನಾವು ಸ್ವಲ್ಪ ದಿನ. ಅದಾದಮೇಲೆ ಒಂದು ಹೋಮ್ ಸ್ಟೇನೇ ಬುಕ್ ಮಾಡಿದ್ವಿ ಕಂಪ್ಲೀಟ್. ಅಂದರೆ ಎಲ್ಲ ಜಾಯ್ನ್ ಆಗ್ತಾ ಬಂದ್ರಲ್ಲ ಒಬ್ಬರು ಡೈರೆಕ್ಷನ್ ಟೀಮು ಅದು ಇದು ಅಂತೇಳಿ. ಸೊ ಒಂದು ಫುಲ್ ಹೋಮ್ ಸ್ಟೇನ ಬುಕ್ ಮಾಡಿ ಒಂದು 3 ಫ್ಲೋರ್ನದು ಆಲ್ಮೋಸ್ಟ್ ಒಂದು 9 ರೂಮ್ಗಳಿತ್ತು. ಅದರಲ್ಲಿ 3ರಲ್ಲಿ ಕಿಚನ್ ಇತ್ತು, ದೊಡ್ಡ ಹಾಲ್ ಇತ್ತು, ಡೈನಿಂಗ್ ಹಾಲ್ ಇತ್ತು. ಆ್ಯಂಡ್ ನಮಗೆ ರೈಟರ್ಸಿಗೆ ಕೆಳಗೆ ಅದರಲ್ಲೇ ಕೆಳಗೆ ಒಂದು ಹಂಚಿದೊಂದು ಹೊಸತ್ತು, ಅದು ಆ್ಯಕ್ಚುಲಿ ಹೊಸತ್ತು ಮಾಡಿರೋದು ನಾವೇ ಫಸ್ಟ್ ಗೋಣಿ. ಸೊ ಅದು ಚೆನ್ನಾಗಿತ್ತು ಒಂದ್ಸಲ, ಅಂದರೆ ಬರೀಲಿಕ್ಕೆಲ್ಲ ತುಂಬ ಚೆನ್ನಾಗಾಗ್ತಿತ್ತು. ಸೊ ಅಲ್ಲಿ ಆ ರೈಟಿಂಗ್ ಪ್ರೊಸೆಸ್ ನಡೀತಾ ಇತ್ತು. ಸರ್, ನಾವು ಈ ಹಿಂದೆ ತುಳು ನಾಟಕಗಳನ್ನು ಬರಿತಾ ಇದ್ರಿ, ಅದು ಆ ಒಂದು ಸ್ಕ್ರಿಪ್ಟ್ ಪ್ರೊಸೆಸಲ್ಲಿದ್ದರೆ ಒಂದು ದೊಡ್ಡ ಸಿನಿಮಾಗೆ ಸ್ಕ್ರಿಪ್ಟ್ ಬರೆಯುವಾಗ ಅಲ್ಲಿ ಯಾವ ಥರ ಎಲ್ಲ ಬದಲಾವಣೆಗಳಾಗುತ್ತೆ, ಆ ಒಂದು ಮಜಲು ಹೇಳ್ಬೋದು. ಅಂದರೆ 5 ಜನ ಕೂತಾಗ 5 ಥರದ ಐಡಿಯಾಗಳು ಬರುವಂಥದ್ದು, ಅಲ್ಲಿ ಬದಲಾವಣೆಗಳು ಬರ್ಬೋದು. ಖಂಡಿತ. ನನಗೆ ಅಂದರೆ ಈ ಥರದ್ದು ಈ ಸ್ಕ್ರಿಪ್ಟ್ ಒಬ್ಬರೇ ಬರೆಯೋದಕ್ಕಿಂತಲೂ ಈ ಥರ ಬರೆದ್ರೆ ತುಂಬ, ಅಂದರೆ ಸ್ಕ್ರಿಪ್ಟ್ ತುಂಬ ಇಂಪ್ರೂವೈಸ್ ಆಗುತ್ತೆ, ತುಂಬ ಐಡಿಯಾಗಳು ಸಿಗುತ್ತೆ. ಆ್ಯಂಡ್ ಯಾವುದು ಬೇಡ ಅಂತ ಕೆಲಸ ನಮ್ಗೆ ಗೊತ್ತಾಗಲ್ಲ ಬರೆಯುವಾಗ. ಇವಾಗ ನಾವು ಆಗಲೇ ಹೇಳಿದೆ, ನಾನು ಮತ್ತು ಗುರು ಒಂದು ಕಾನ್ಸೆಪ್ಟ್ ಬರಿತಾ ಇದ್ವಿ, ಆಲ್ಮೋಸ್ಟ್ ಬರ್ದಾಗಿದೆ ಅಂತೇಳಿ. ಸೊ ಇದು ನೋಡಿ, ದೇವರೊಂದು ಕೊಟ್ಟಿರೋದು. ನೀನು ಇಲ್ಲ ಈ ಬರೆಯೋ ಮುಂಚೆ ನೀನು ಇನ್ನೂ ಸ್ವಲ್ಪ ಪಾಲಿಶ್ ಆಗು ಅನ್ನೋಕ್ಕೆ ಒಂದು ದೇವರು ಕೊಟ್ಟ ಅವಕಾಶ ಇದೆ. ಯಾಕಂತ ಹೇಳಿದ್ರೆ ನೋಡಿ, ಈ ಥರ ಬರೆದಾಗ ನಮಗೆ ಈ ಥರ ಇದೆಯಲ್ಲ, ಈ ಥರ ಇಂಥ ಇನ್ಪುಟ್ಸ್ಗಳು ಸಿಕ್ಕಿದಾಗ ನಮಗೆ ಇನ್ನೂ ಗೊತ್ತಾಗುತ್ತೆ. ಅದು ಕೂಡ ಈಗ ರಿಷಬ್ ಸರ್ನಂತ ಒಬ್ಬರು ರೈಟ್ರು ನಮ್ಮ ಜೊತೆ ಇದ್ದಾಗ ಏನೆಲ್ಲ ಸಿಗ್ಬೋದು ನಿಮಗೆ ಗೊತ್ತಾಗುತ್ತೆ. ಅದು ತುಂಬ ಅಂದರೆ ಅವರಿಗೆ ನಮಗೆ ಕೆಲವೊಂದು ವಿಷಯಗಳಲ್ಲಿ ಕ್ಲಾರಿಟಿ ಇರಲ್ಲ. ನಿಜ ಹೇಳಬೇಕಂದ್ರೆ ಕ್ಲಾರಿಟಿ ಇರಲ್ಲ. ನಾವು ಒಂದು ಈ ಸೀನ್ ಹಿಂಗೆ ಇಲ್ಲ ಹಿಂಗೆ ಬರಬಾರ್ದು, ಹಿಂಗೆ ಬರಬೇಕು, ಹೀಗಿದ್ರೆ ಚಂದ ಅದು ಅಂತೇಳಿ. ಈಗ ಅವ್ರು ನಾರ್ಮಲ್ ಆಗಿ ಕೆಲಸ ಎಲ್ಲ ಡೇ ಎಲ್ಲ ಅವರು ಈಗ ನಾವು ಸ್ಕ್ರಿಪ್ಟ್ ಇದು ನಡೀತಿರ್ಬೇಕಾದ್ರೂ ಅವರು ತುಂಬ ಬ್ಯುಸಿ, ಬೇರೆ ಕಡೆ ಲೊಕೇಶನ್ಸು ಅದು ಇದು. ಅಂದರೆ ಈ ಕ್ಯಾರೆಕ್ಟ್ರಿಗೆ ಅವ್ರು ಫಿಟ್ ಆಗಬೇಕಿತ್ತು, ವರ್ಕ್ಶಾಪ್ ಮಾಡಬೇಕಿತ್ತು, ಈ ಒಂದು ಕಂಬಳ ಇತ್ತು, ಬೇರೆ ಕೋಲ ಇತ್ತು, ಅದಕ್ಕೆಲ್ಲ ಅವರು ತಯಾರಿಗಳು ನಡೀತಾ ಇತ್ತು ಆವಾಗಿನಿಂದನೇ. ಸೊ ಅದಕ್ಕೆ ಹೋಗ್ತಾಯಿದ್ರು ಬರ್ತಾಯಿದ್ರು. ಆದರೆ ಅವ್ರ ಹತ್ರ ಏನು ಆ ಎನರ್ಜಿ ಇದೆಯಲ್ಲ ಅದು ಕಮ್ಮಿ ಇಲ್ಲ. ನಮಗೆ ಬಂದು ಇದು ನೋಡಿ ಹಿಂಗೆ ಹೇಳಿರ್ತಾರೆ, ಈಗ ಬೆಳಿಗ್ಗೆನ ಅಥವಾ ಒಂದು ದಿವಸ ಮೊದಲು ಈ ಥರ ಇರುತ್ತೆ ಇದು ಅಂತೇಳಿ. ಸೊ ನಾವು ಬರೆದಿದ್ದನ್ನು ಅವರಿಗೆ ಪ್ರೆಸೆಂಟ್ ಮಾಡ್ತಾ ಇದ್ವಿ. ಸೊ ಅದರಲ್ಲೂ ಆ ತಪ್ಪಿದ್ದದನ್ನು ಅವರು ಇಮಿಡಿಯೇಟಾಗಿ ಹೇಳಿದ್ರು, ಇಲ್ಲ ಚೆನ್ನಾಗಿದ್ರೆ ಒಂದು ತುಂಬ ಆಗ್ತಾ ಇದೆ ಆ ಥರ. ಸೊ ನಮಗೆ ಅದೊಂದು ತುಂಬ ಬೆನಿಫಿಟ್. ಆ್ಯಸ್ ನಾನು ಈಗ ಮುಂದೆ ಗೊತ್ತಿಲ್ಲ ಯಾವ ಸಿನಿಮಾ ರೈಟ್ ಗೊತ್ತಿಲ್ಲ, ಎಲ್ಲ ಯಾವುದು ನಾವು ಹೇಳೋಂಗಾಗಲ್ಲ. ಸೊ ಆದರೂ ನನಗೆ ತುಂಬ ಬೆನಿಫಿಟ್ ಆಯ್ತು ಇದರಿಂದ. ಕಾಂತಾರ ಆ್ಯಸ್ ಅ ರೈಟರ್ ಆಗಿ ಒಂದು ತುಂಬ ಬೆನಿಫಿಟ್ ಆಯಿತು. ಸೊ ಓವರಾಲ್ ಕಾಂತಾರ ಸ್ಕ್ರಿಪ್ಟ್ನಲ್ಲಿ ಎಷ್ಟು % ಕಾಮಿಡಿ, ಎಷ್ಟು % ಕತೆ, ಎಷ್ಟು % ದೈವಾರಾಧನೆ, ಎಷ್ಟು % ಕಂಬಳ, ಎಷ್ಟು % ಲವ್, ಯಾವ ಥರ ಮಿಕ್ಸಪ್ ಮಾಡಿದ್ವಿ? ಕಂಪ್ಲೀಟ್ ಮಿಕ್ಸಪ್ ಇದೆ. ಅಂದರೆ ನಿಮಗೆ ಪರ್ಸೆಂಟೇಜ್ ಲೆಕ್ಕ ಅಂತ ಹೇಳೋಕ್ಕಾಗಲ್ಲ, ಬಟ್ ಕಂಪ್ಲೀಟ್ ಹ್ಯೂಮರ್ ಇದೆ ಈ ಸಿನಿಮಾದಲ್ಲಿ. ಸ್ಟಾರ್ಟಿಂಗಿಂದ ಎಂಡ್ವರೆಗೆ ಕಂಪ್ಲೀಟ್ ಮಜಾ ಇದೆ. ಲಾಸ್ಟ್ ಒಂದು ನಿಮಗೆ ಒಂದು 15 ನಿಮಿಷ ಸಿನಿಮಾ ನಿಮಗೆ ಅಲ್ಲಿ ಕಾಮಿಡಿ ಬೇಕಂತ ಇಲ್ಲಿ ಅನಿಸಲ್ಲ ನಿಮಗೆ. ಅಂದರೆ ಆ ಲೆವೆಲಿಗೆ ತಂದಿರುತ್ತೆ ಸ್ಕ್ರಿಪ್ಟ್. ನಿಮಗೆ ಸಿನಿಮಾ ನೋಡಿದಾಗ ನೋಡಿದಾಗ ನಿಮ್ಗೆ ಗೊತ್ತಾಗ್ಬೋದು. ಸಪೋಸ್ ನಾವು ಕಾಮಿಡಿ ತಂದಿದ್ರು ಯಾವ ಮರ ಇಲ್ಲಿ ಕಾಮಿಡಿ ತಂದಿದೆ ಅನ್ನೋ ಫೀಲಿಂಗ್ ನಿಮ್ಗೆ ಬರ್ಬೋದು. ಸೊ ಎಂಡ್ ಆಫ್ ದ ಮೂವಿ ನಿಮಗೆ ಕಾಮಿಡಿ ಇಲ್ಲ ಆದ್ರೂ ನೀವು ಕಳೆದೋಗ್ತೀರಾ ನೀವು ಸಿನಿಮಾದಲ್ಲಿ ಆ ಥರ. ಅಂದರೆ ನಾವು ಸ್ಕ್ರಿಪ್ಟ್ ಬರೀಬೇಕಾದ್ರೂ ಕೆಲವೊಂದು ವಿಷಯಗಳನ್ನು ಬರೀಬೇಕಾದ್ರೂ ಕೆಲವೊಂದು ಇಲ್ಲಿ ಬಿಟ್ಬಿಟ್ಟು ಬರ್ದಿದ್ವಿ, ಇಲ್ಲಿ ಬೇಡ, ಇಲ್ಲಿ ನಾವು ಬರೆಯುವಾಗ ಅಂದರೆ ರಾಜ್ತಾರ ತಲೆಯಲ್ಲಿ ಇಟ್ಬಿಟ್ಟು ನಮಗೆ ಇಲ್ಲ ಅವರೇ ಫಿಟ್ಟು. ಸೊ ಅದನ್ನು ಕೆಲವು ಕಡೆ ಅವರು ಮಾಡಿರುವಂಥದ್ದು, ಸಿನಿಮಾದ ಕೆಲವೊಂದು ಡೈಲಾಗ್ಸ್ಗಳನ್ನು ಅವರು ಇದು ಮಾಡಿದ್ದಾರೆ. ಆ್ಯಂಡ್ ಸಿನಿಮಾದಲ್ಲಿ ಇವರು ನರ್ತಕನ ಪಾತ್ರ ಮಾಡ್ತಾರೆ, ಯಾರು ರಿಷಬ್ ಸರು, ಅವರಿಗೆ ಕೊರಿಯೋಗ್ರಾಫ್ ಮಾಡಿರೋದು ಎಂಡ್ ಮೂಮೆಂಟ್ ಎಲ್ಲ ರಾಜ್ ಸರ್, ತಮ್ಮ ಗುರುಗಳು. ಹೌದು, ನನ್ನ ಸಿನಿಮಾ ಗುರುಗಳು ಕನ್ನಡದ್ದು ಅವರೇ ತಂದಿದ್ದು ಇಂಡಸ್ಟ್ರಿಗೆ. ಅವ್ರು ತಂದಿದ್ದೀನಿ, ಇವತ್ತು ನಾನು ನಿಮ್ಮ ಮುಂದೆ ಮಾತಾಡ್ತಾ ಇದ್ದೀನಿ. ಸೊ ದೈವಾರಾಧನೆ ಅನ್ನೋ ಒಂದು ಕಾನ್ಸೆಪ್ಟ್ ತುಂಬ ಪವಿತ್ರವಾದದ್ದು. ಹಾಗಾಗಿ ರಿಷಬ್ ಸರ್ ನಿಮ್ಮ ಜೊತೆ ಸ್ಕ್ರಿಪ್ಟ್ ವರ್ಕ್ ಆದ ಮೇಲೆ ಅದರ ಬಗ್ಗೆ ಎಷ್ಟು ರಿಸರ್ಚ್ ಮಾಡಿದ್ದಾರೆ? ತುಂಬ ರಿಸರ್ಚ್ ಮಾಡಿದ್ದಾರೆ. ಸ್ಟಾರ್ಟಿಂಗಿಂದನೂ ಈ ವಿಷಯ ಯಾವಾಗ ಬಂತೋ, ಈ ಸ್ಕ್ರಿಪ್ಟ್ ವರ್ಷನ್ ನಡೆಯೋ ಟೈಮಲ್ಲೇ ಸುಮಾರು ವಿಷಯಗಳನ್ನು ನಾವು ತಿಳ್ಕೊಂಡಿವಿ. ಅಂದರೆ ಈಗ ಸ್ವರಾಜ್ಗೆಲ್ಲ ಸ್ವಲ್ಪ ಗೊತ್ತಿತ್ತು ಅದರ ಬಗ್ಗೆ ಎಲ್ಲ ಸ್ಟಾರ್ಟಿಂಗಲ್ಲಿ. ಸೊ ರಾಜ್ ಸರ್ಗೆ ಗೊತ್ತಿತ್ತು, ಆದರೆ ರಾಜ್ ಸರ್ ತುಂಬ ಬ್ಯುಸಿ ಇರ್ತಾರಲ್ವ ಅನ್ನೋದಕ್ಕೆ ಸ್ಟಾರ್ಟಿಂಗ್ ಟೈಮಲ್ಲಿ ಸ್ವರಾಜ್ನೆಲ್ಲ ಕರೆದು ನಾವು ಅದರ ಬಗ್ಗೆ ಸ್ವಲ್ಪ ಕೇಳಿದ್ವಿ, ಮತ್ತು ಟೀಮ್ಗೆ ಜಾಯ್ನ್ ಆಗಬೇಕು ಅಂತೇಳಿ. ಆಮೇಲೆ ನಮ್ಗೆ ಅನಿಸ್ತು ಇಲ್ಲ, ಇದು ಇನ್ನೂ ನಾವು ಡೀಪಾಗಿ ಹೋಗಬೇಕು. ಅಂದರೆ ಇದನ್ನು ನಾವು ಪ್ರೆಸೆಂಟ್ ಮಾಡಿದಾಗ ಎಲ್ಲೂ ತಪ್ಪುಗಳಾಗಬಾರ್ದು.
ತುಂಬ ನೀಟಾಗಿ ಆಗಬೇಕಿದು. ನಾಳೆ ಯಾರು ಪ್ರಶ್ನೆ ಮಾಡಿದಾಗ ನಮಗೆ ಕೊಡಲಿಕ್ಕೆ ಉತ್ತರ ಬೇಕಲ್ಲ. ಸೊ ಅದಕ್ಕೆ ಅದರ ಬಗ್ಗೆ ಕಂಪ್ಲೀಟ್ ಆಗಿ ತಿಳ್ಕೊಂಡು ಒಂದಷ್ಟು ಜನರನ್ನ ಮೀಟ್ ಮಾಡಿ ಕಂಪ್ಲೀಟ್ ಡಿಟೇಲಿಂಗ್ ಆಗಿ ತಗೊಂಡು ಪ್ರತಿ ಸಿನಿಮಾದಲ್ಲಿ ಯಾವುದನ್ನು ನಾವು ತೋರಿಸಿದ್ವಿ, ಈಗ ನರ್ತಕನ ಪಾತ್ರ ಆಗಿರ್ಬೋದು, ಆ ಒಂದು ಕಂಪ್ಲೀಟ್ ಸಿಚುವೇಶನ್ ಆಗಿರ್ಬೋದು, ಅದರ ಬಗ್ಗೆ ಡೀಪಾಗಿ ತಿಳ್ಕೊಂಡು ಪ್ರತಿ ಇಂಚು ನಾವು ಅದನ್ನು ನೀಟಾಗಿ ಮಾಡಿದ್ದೀವಿ ಅಂತ ನಮಗೆ ನಮ್ಗೆ ಗೊತ್ತದು, ನೀಟಾಗಿ ಮಾಡಿದ್ದೇವೆ ಕೂಡ. ಸೊ ಎಲ್ಲೂ ತಪ್ಪುಗಳೇ ಆಗಿಲ್ಲ ಅಂತ ನನ್ನದು ಅಭಿಪ್ರಾಯ. ಸೊ ಈ ಸಿನಿಮಾದಲ್ಲಿ ಈಗ ಪ್ರಕಾಶ್ ತುಮಿನಾಡು ಅವರು ಅಂತ ಹೇಳಿದ ಕೂಡಲೇ ಆ ಒಂದು ಮೊಟ್ಟೆಯ ಕಥೆಯ ಆ ಒಂದು ಪಾತ್ರ ನೆನಪಿಗೆ ಬರುತ್ತೆ, ಅಥವಾ ಇನ್ನೊಂದು ಸಿನಿಮಾದಲ್ಲಿ ಇನ್ನೊಂದು ಪಾತ್ರ ನೆನಪಿಗೆ ಬರುತ್ತೆ. ಈ ಸಿನಿಮಾದಲ್ಲಿ ಯಾವ ಥರ ಇರುತ್ತೆ ಪ್ರಕಾಶ್ ಅವರ ಅಭಿನಯ ಹಾಗೂ ಪಾತ್ರ? ಈಗ ಒಂದು ಮೊಟ್ಟೆ ಕಥೆಯಲ್ಲಿ ಶ್ರೀನಿವಾಸ್ ಯಾವ ಥರ ಒಂಥರ ವೆರಿ ಸೆಟಲ್ಡ್ ಎಲ್ಲ ಇದೆ. ಭುಜಂಗ ಸ್ವಲ್ಪ ಬೇರೆ ಲೆವೆಲ್ ಮಾಡಿದ್ದೀನಿ, ಅಂದರೆ ನಾನು ಸುಮಾರು ಸಿನಿಮಾಗಳು ಮಾಡಿದ್ದೀನಿ, ಬಟ್ ನಾನು ಸ್ವಲ್ಪ ಲೆಂತಿ ಕ್ಯಾರೆಕ್ಟರ್ ಬಗ್ಗೆ ಹೇಳ್ತಾ ಇರುವಂಥದ್ದು. ಈ ಸಿನಿಮಾದಲ್ಲಿ ಕೂಡ ಥ್ರೂ ಔಟ್ ಸಿನಿಮಾದಲ್ಲಿ ಇರ್ತೀನಿ ಆಸ್ ಎ ಶಿವ ಆ್ಯಂಡ್ ಗ್ಯಾಂಗ್ ಅಂತ ಇದೆ. ಶಿವ ಅಂದರೆ ರಿಷಬ್ ಸರ್ ಮಾಡಿರುವಂಥದ್ದು, ಬುಳ್ಳ ಅಂದರೆ ನಮ್ಮ ಶನಿಲ್ ಗುರು, ಇನ್ನೊಂದು ಅವರದು ಈಗ ರೈಟ್ ಹ್ಯಾಂಡ್ ಬುಳ್ಳ ಆದರೆ ಲೆಫ್ಟ್ ಹ್ಯಾಂಡ್ ನಾನು ಅಂತ ಹೇಳ್ಬೋದು. ಈಗ ನಾವು ಕೂಡ ಗ್ಯಾಂಗಿನಲ್ಲಿ ಒಬ್ಬ, ಬಟ್ ನಾನು ಅವರಷ್ಟು ಸೀರಿಯಸ್ ಅಲ್ಲ. ನನ್ನ ಹೆಸರು ರಾಂಪ ಅಂತ ಈ ಕ್ಯಾರೆಕ್ಟರ್ ಸಿನಿಮಾದಲ್ಲಿ ಕೂಡ ಬರ್ತೀರಿ. ಹೌದು. ಸೊ ಅದೇ ನನ್ನ ಕ್ಯಾರೆಕ್ಟರ್ ಆ್ಯಕ್ಚುಲಿ. ಮನುಷ್ಯ ಸ್ವಲ್ಪ ಹಂಗೆ ಹುಡುಗಿರಿಂದೆಲ್ಲ ಸ್ವಲ್ಪ ಹುಡುಗಿರೆಲ್ಲ ಜಾಸ್ತಿ ಇಷ್ಟಪಡ್ತಾನೆ ಅನ್ನುವಂಥ ಒಂದು ಕ್ಯಾರೆಕ್ಟರ್. ಆ ಕ್ಯಾರೆಕ್ಟರ್ ಕೂಡ ಅವರು ಈ ಸಿನಿಮಾಕ್ಕೋಸ್ಕರ ಸೃಷ್ಟಿ ಮಾಡಿದಂತಲ್ಲ, ಒಂದಷ್ಟು ಪಾತ್ರಗಳು ಎಲ್ಲ ಅವರ ಲೈಫಲ್ಲಿ ನೋಡಿದಂಥ ಕ್ಯಾರೆಕ್ಟರ್ಗಳನ್ನ ಇಲ್ಲಿ ತರಕ್ಕೆ ಟ್ರೈ ಮಾಡಿದ್ದಾರೆ. ಅದಕ್ಕೆ ಸ್ವಲ್ಪ ಸಿನಿಮಾದ ಟಚ್ ಕೊಟ್ಟು ಮಾಡಿದಂಥ ಕ್ಯಾರೆಕ್ಟರ್ಗಳು. ಈಗ ನನ್ನ ಪಾತ್ರನೂ ಹಾಗೆ, ಅವರು ಎಲ್ಲೋ ಒಂದು ಕಂಡ ಕ್ಯಾರೆಕ್ಟರ್ ನನಗೆ ಹೇಳಿದರು ಕೂಡ, ಅವರು ಈ ಥರ ಒಂದು ಕ್ಯಾರೆಕ್ಟರ್ ಇತ್ತು, ಅದನ್ನು ನೀವು ಪ್ಲೇ ಮಾಡಿ ಚೆನ್ನಾಗಿರುತ್ತೆ ಅಂತೇಳಿ. ಸೊ ಆ ಥರದೊಂದು ಕ್ಯಾರೆಕ್ಟ್ರು. ನಮ್ಮದೊಂದು ಗ್ಯಾಂಗೇ ಇದೆ, ಅದರಲ್ಲಿ ಇನ್ನೊಬ್ಬ ಲಚ್ಚು ಅಂತ ಹುಡುಗ ಇರ್ತಾನೆ, ಅವ್ನು ಸ್ವಲ್ಪ ಚಿಕ್ಕ ಹುಡುಗ, ಅಂದರೆ ಅವನು ಸ್ವಲ್ಪ ಶಿವನ್ ಫ್ಯಾನ್. ಶಿವ ಅಂದರೆ ತುಂಬ ಇಷ್ಟ, ಇವರಾಗಿ ನಾನು ಇರಬೇಕಲ್ಲ ಅನ್ನುವಂಥ ಒಂದು ಫ್ಯಾನ್. ಸೊ ನಮ್ಮ ಜೊತೆ ಏನೋ ಹೆಲ್ಪ್ ಮಾಡ್ಕೊಂಡು ಅದೆಲ್ಲ ಮಾಡ್ತಾ ಇರ್ತಾನೆ. ಊರ ಕಡೆ ಎಲ್ಲ ಅವ್ರಿಗೆ ಬೈತಾ ಇರ್ತಾರೆ, ಚಿಕ್ಕ ಹುಡುಗನ ಕೂಡ ಕರ್ಕೊಂಡು ಹೋಗ್ತಾರೆ ಕಾಂಡ ಕೆಲಸಗಳಿಗೆ ಅಂತೇಳಿ. ಸೊ ಆದರೂ ನಮ್ಮ ಜೊತೆ ಇರ್ತಾನೆ. ಆಮೇಲೆ ಒಂದಿಬ್ಬರು ಜಾಯ್ನ್ ಆಗ್ತಾರೆ, ಗರ್ನಲ್ ಹಬ್ಬು ಅಂತೇಳಿ ಮತ್ತು ಸುಂದರ ಅಂತೇಳಿ. ಗರ್ನಲ್ ಹಬ್ಬು ಪುಷ್ಪರಾಜ್ ಬೊಳ್ಳಾರ್ ಮಾಡ್ತಾಯಿದ್ದಾರೆ, ಸುಂದರನ ಕ್ಯಾರೆಕ್ಟರ್ ದೀಪಕ್ ರೈ ಮಾಡ್ತಾಯಿದ್ದಾರೆ. ಸೊ ಹಾಗೆ ಒಂದು ಗ್ಯಾಂಗ್ ಇರುತ್ತೆ ನಮ್ಮದು. ಅದರಲ್ಲಿ ಒಂದು ರಾಂಪ ಅನ್ನೋ ಕ್ಯಾರೆಕ್ಟರ್ ನಂದು, ಬಟ್ ವೆರಿ ಹ್ಯೂಮರ್. ಅವನು ಯಾವುದಕ್ಕೂ ಅವನು ಏನೇ ವಿಷಯ ಬಂದರೆ ಅವನು ತುಂಬ ಸೀರಿಯಸ್ ಆಗಿರಲ್ಲ, ಅವನಷ್ಟಿಗೆ ಅವ್ನು ಹೋಗ್ತಾ ಇರ್ತಾನೆ ಅಷ್ಟೆ. ಸೊ ಸ್ಕ್ರಿಪ್ಟ್ ವರ್ಕ್ ಎಲ್ಲ ಆಯಿತು, ಮೊದಲ ದಿನದ ಚಿತ್ರೀಕರಣ ಅಂದರೆ ನೀವು ಬಹುಶಃ ಶೂಟಿಂಗ್ ಲೊಕೇಶನ್ ಹುಡುಕುವ ಪ್ರೊಸೆಸ್ನಲ್ಲೂ ಕೂಡ ಜೊತೆಗಿದ್ದೀರಾ? ಹೌದು, ಸ್ಟಾರ್ಟಿಂಗಿಂದನೇ ಇದೆ. ನಾವು ಅದು ಬರಬೇಕು ಲೊಕೇಶನ್ಸ್ ನಾವೆಲ್ಲಿ ಕೊಲ್ಲೂರು ಅಕ್ಕಪಕ್ಕ ಇವರದ್ದು ರಿಷಬ್ ಸರ್ ಇಡೀ ಊರು ನೋಡಿದ್ವಿ ನಾವು. ಕೆರಾಡಿ ಅದು ಇದು ಅಕ್ಕಪಕ್ಕ ಎಲ್ಲ ಕಡೆ ಇದು ಮಾಡಿ ಎಲ್ಲ ಆ ಟೈಮಿಂದನೇ ಜೊತೆಗಿದ್ದೆ. ಸೊ ಎಷ್ಟು ದಿನದ ನಿಮ್ಮ ಡೇಟ್ಸ್ ಇತ್ತು ಈ ಸಿನಿಮಾಗೆ, ಮತ್ತು ಮೊದಲ ದಿನ ಶೂಟಿಂಗ್ ಹೋದ ಅನುಭವ ನೆನಪಿ? ಶೂಟಿಂಗ್ ಡೇಟ್ ಇದು 53 ದಿನ ನನಗೆ, ಅಂದರೆ ಪ್ರೊಡಕ್ಷನ್ ಸಿಕ್ಕಿರೋದು 53 ದಿನ ಅಂತಲೇ ಫಿಕ್ಸ್ ಮಾಡಿರೋದು. ಬಟ್ ನಾನು ಥ್ರೂ ಔಟ್ ಅಲ್ಲೇ ಇದ್ದೆ. 1-2 ಸಲ ಮಾತ್ರ ಮೊದಲ ಮಾಡಿದ್ದ ಗಾಳಿಪಟ 2 ಎಲ್ಲ ಪೆಂಡಿಂಗ್ ಇತ್ತು, ಅದೊಂದು ಸಲ ಹೋದೆ. ಇನ್ನೊಂದು ತಿಮ್ಮಯ್ಯ ವರ್ಸಸ್ ತಿಮ್ಮಯ್ಯ ಅಂತ ಒಂದು ಸಿನಿಮಾ ಮಾಡಿದೆ ಗ್ಯಾಪಲ್ಲಿ, ದಿಗಂತ್ ಸರ್ ಜೊತೆ, ಅನಂತನಾಗ್ ಸರ್ ಇದ್ದಾರೆ ಅದರಲ್ಲಿ. ಆ ಸಿನಿಮಾದಲ್ಲೂ ಗ್ಯಾಪಲ್ಲಿ ನಾನು ಅದು ಆಲ್ರೆಡಿ ಮಾಡಿದ್ವಿ, ಸೊ ಅದಕ್ಕೆ ಗ್ಯಾಪಲ್ಲಿ ಹೋಗಿ ಬಂದಿದ್ದೆ. ಮತ್ತೆ ಎಲ್ಲ ಇದರಲ್ಲಿ ನಾನು ಇಲ್ಲೇ ಇದ್ದೆ. ನಿಮ್ಮ ಪಾತ್ರ ಇಲ್ಲದಿದ್ರೂ ಕೂಡ ಅಲ್ಲೇ ಇರ್ತಿದ್ದೆ. ಅಂದರೆ ನಾವು ಸ್ಕ್ರಿಪ್ಟ್ ಬರೀಬೇಕಾದಿದ್ದು, ಅಂದರೆ ಸ್ಲ್ಯಾಂಗ್ ಇದೆಯಲ್ಲ, ಕೆಲವು ಸರ್ತಿ ನಾವು ಹೇಳಿಕೊಡುವಾಗ ಅವ್ರಿಗೆ ತುಂಬ, ಅಂದರೆ ಫುಲ್ಲು ಸ್ಕ್ರಿಪ್ಟ್ ಸೂಪರೈಸ್ ಮಾಡಿದ್ದು ನಮ್ಮದು ಶನಿಲ್ ಗುರು. ಅದ್ರ ಜೊತೆಗೆ ನಾವು ಇದ್ದು ಏನೋ ಕನ್ಫ್ಯೂಷನ್ಸ್ ಎಲ್ಲ ಇದ್ದರೆ ಮಾತಾಡಿಕೊಂಡು ಕ್ಲಿಯರ್ ಮಾಡ್ತಾ ಇದ್ವಿ. ಸರ್, ಸ್ಕ್ರಿಪ್ಟ್ ವರ್ಕಿನ ಪ್ರೊಸೆಸ್ನಲ್ಲಿ ಪಾತ್ರಗಳ ಆಯ್ಕೆಯ ಬಗ್ಗೆ ನಿಮ್ಮ ಚರ್ಚೆಗಳು ಹೇಗೆ ನಡೀತಾ ಇತ್ತು? ನಿಜ ಹೇಳ್ಬೇಕಂದ್ರೆ ಈ ಸ್ಕ್ರಿಪ್ಟಲ್ಲಿ ಸ್ಟಾರ್ಟಿಂಗಲ್ಲಿ ಇದೇ ಪಾತ್ರಗಳು ಬರಬೇಕು ಅಂತ ಯಾವುದು ಫಿಕ್ಸ್ ಆಗಿರಲಿಲ್ಲ. ಸರ್ನ ತಲೆಯಲ್ಲಿ ಇದ್ದಿದ್ದು ನಾವಿಬ್ಬರು ರೈಟರ್ಸು, ಬಟ್ ಈ 2 ಪಾತ್ರಗಳು ಬೇಕು ಅಂತ. ಅಂದರೆ ಅವರ ತಲೆಯಲ್ಲಿ ಇದ್ದಿದ್ದು ಒಂದು, ಈಗ ಶಿವನ್ ಪಕ್ಕ ಒಬ್ಬ ನಂದಿ ಇರ್ತಾರೆ, ಹೆಂಗಿರ್ತಿದ್ರು ಅಂದರೆ ಸ್ವಲ್ಪ ದಪ್ಪಗಿರೋರು. ಸೊ ಅದನ್ನು ಗುರು ಅವ್ರ ತಲೆಯಲ್ಲಿ ಇತ್ತು ಅವರಿಗೆ, ಸರ್ಗೆ. ಇನ್ನೊಂದು ನನ್ನ ಪಾತ್ರ ರಾಂಪ ಅಂತ ಅವರೊಂದು ತಲೆಯಲ್ಲಿತ್ತು. ಸೊ ಅವ್ರ ಊರ ಕಡೆ ನೋಡಿ, ಸೊ ಇದನ್ನು ಪ್ರಕಾಶ್ ಸರ್ ಚೆನ್ನಾಗಿ ಪ್ಲೇ ಮಾಡ್ಬೋದು ಅಂತ ಅದೊಂದು ಅವ್ರ ತಲೆಯಲ್ಲಿತ್ತು. ಬೇರೆ ಯಾವ ಪಾತ್ರಗಳು ಫಿಕ್ಸ್ ಆಗಿರಲಿಲ್ಲ. ಆಮೇಲೆ ನಾವು ಬರಿತಾ ಬರ್ದಾದ್ಮೇಲೆ ಆ ಒಂದು ನಮಗೆ ವಿಜುವಲ್ ಓಡ್ತಾ ಇರುತ್ತಲ್ವ, ಬರಿಬೇಕಾದ್ರೆ ಹಿಂಗೆ ಓಡ್ತಾ ಇರುತ್ತಲ್ವ. ಸೊ ಆವಾಗ ನಮ್ಗೆ ಅನ್ಸಿದ್ದು ಇದು ಇವರು ಮಾಡಿ ಚೆನ್ನಾಗಿರುತ್ತೆ ಅಂತೇಳಿ. ಆಲ್ಮೋಸ್ಟ್ ಅಂಥವರೇ ಸಿಕ್ಕಿದ್ದು ಎಲ್ಲ. ಈಗ ದೀಪಕನ್ನಾಗಲಿ ಪುಷ್ಪನ್ನಾಗಲಿ, ಪುಷ್ಪಣ್ಣ ಕ್ಯಾರೆಕ್ಟರ್ ಬೇರೆ ಮಾಡಬೇಕಿತ್ತು. ಸೊ ಅವ್ರದ್ದು ಏನೋ ಸ್ವಲ್ಪ ಬೇರೆ ಸಮಸ್ಯೆ ಇತ್ತು, ಅನಾರೋಗ್ಯ ಸ್ವಲ್ಪ ಸಮಸ್ಯೆ ಇತ್ತು. ಆಮೇಲೆ ಪುಷ್ಪನಿಗೆ ಕಾಲ್ ಮಾಡಿ ಮಾಡಿಸಿದ್ದು. ಬಟ್ ಎಲ್ಲ ಕ್ಯಾರೆಕ್ಟರ್ಗಳಿಗೂ ವರ್ಕ್ಶಾಪ್ ಮಾಡಿದ್ದೇವೆ.
ಎಲ್ಲ ಕ್ಯಾರೆಕ್ಟರ್ಗಳಿಗೂ. ಆ ಒಂದು ಪ್ರೊಸೆಸ್ ಬಗ್ಗೆ ಹೇಳ್ಬೋದಾ? ಅಂದ್ರೆ ಹೊಸ ಕಲಾವಿದರಿಗೆ ತಾವು ಯಾವ ತರ ರಿಹರ್ಸಲ್, ಅಂದ್ರೆ ಈ ಸಿನಿಮಾ ಪರ್ಟಿಕ್ಯುಲರ್ ಆಗಿ ಮಂಗಳೂರು ಕನ್ನಡ ಅಂತ ಹೇಳುವಾಗ ಬೆಂಗಳೂರು ಕನ್ನಡಕ್ಕೂ ಮಂಗಳೂರಿನ ಒಂದು ಬಾಡಿ ಲ್ಯಾಂಗ್ವೇಜ್ ಅಥವಾ ಮಾತಾಡುವ ಶೈಲಿಗೆ ಬಹಳ ಡಿಫ್ರೆನ್ಸ್. ಹೌದು, ಬಾಡಿ ಲ್ಯಾಂಗ್ವೇಜಿಗೆ ಇದೆ, ನಿಮ್ಗೆ ಮಾತಾಡೋ ಸ್ಲ್ಯಾಂಗಲ್ಲಿ ಇದೆ. ಸೊ ಅಚ್ಚು ಸಾರು, ಕಿಶೋರ್ ಸಾರು, ಪ್ರಮೋದ್ ಶೆಟ್ರು 3 ಜನ ಬಿಟ್ಟರೆ ಮತ್ತೆಲ್ಲ ವರ್ಕ್ಶಾಪ್ ಮಾಡಿದ್ದೀವಿ. ಎಲ್ರಿಗೂ ಆಲ್ಮೋಸ್ಟ್ ಎಲ್ಲ ಕ್ಯಾರೆಕ್ಟರ್ ಬರುವಂಥ ಅದೇ ನಾವದೇ ಇಲ್ಲಿ ಹೋಮ್ ಸ್ಟೈಲ್ ಇದೀವಲ್ಲ, ಸೊ ಅದು ಲಾಸ್ಟ್ ಫ್ಲೋರಲ್ಲಿ ಫುಲ್ ಶೀಟ್ ಹಾಕಿದ್ವಿ, ದೊಡ್ಡದು ಫುಲ್ ಸ್ಪೇಸ್ ಇದೆ ಅಲ್ಲಿ. ಸೊ ಪ್ರತಿ ಕ್ಯಾರೆಕ್ಟರ್ಗಳಿಗೆ ಒಂದು ಲಿಸ್ಟ್ ಮಾಡ್ತಾ ಇದೀವಿ ನಾವು, ಈ ದಿನ ಇಷ್ಟು ಕ್ಯಾರೆಕ್ಟರ್ಗಳನ್ನ ಕರೆಸೋದು ಅಂತೇಳಿ ಲಿಸ್ಟ್ ಮಾಡಿ ಅವರಿಗೆ ಫೋನ್ ಮಾಡಿ ಹೇಳ್ತೇವೆ, ನಾಳೆ ನೀವು ಬರ್ತೀರಾ. ಸಪೋಸ್ ಏನಾದರೂ ಅವರಿಗೆ ಬದಲಾವಣೆಗಳು ಅವರು ಇಲ್ಲ ಸರ್ ನಾಳೆ ಹಿಂಗಿದೆ ಅಂತೇಳಿ ಬೇರೆ ಆರ್ಟಿಸ್ಟ್ಗಳಿಗೆ ಆ ಥರ ಮಾಡಿಕೊಂಡು ಕರೆಸಿ ಸ್ಟಾರ್ಟಿಂಗ್ ಬಂದಾಗ ನಾವು ಹೆಂಗೆ ಮಾಡ್ತೀವಿ, ಈ ಸ್ಕ್ರಿಪ್ಟ್ ಬಗ್ಗೆ ಫಸ್ಟ್ ಕೂರಿಸಿ ಹೇಳ್ತಾ ಇದ್ವಿ. ಈ ಸ್ಕ್ರಿಪ್ಟ್ ಹಿಂಗೆ ಹೀಗೆ 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 ಇರ್ತದೆ, ಸ್ಟಾರ್ಟ್ ಟು ಎಂಡ್ ಹೀಗೆ ಆಗ್ತದೆ. ಅಂದರೆ ಚಿಕ್ಕ ಪಾತ್ರಗಳಿಗೆ ಫುಲ್ ಸ್ಕ್ರಿಪ್ಟ್ ಹೇಳಿದ್ದೀವಿ ನಾವು. ಒಂದು ಪಾತ್ರ ಅಂದರೆ ಈ ಸಿನಿಮಾದಲ್ಲಿ ಹೆಂಗೆ ಹೇಳಿದರೆ, ಪ್ರತಿ ಪಾತ್ರ ಮಾತಾಡೋದು ಕಡಿಮೆ ಇರ್ಬೋದು ಸ್ಕ್ರೀನ್ ಮೇಲೆ, ಬಟ್ ಆ ಸ್ಕ್ರೀನ್ ಸ್ಪೇಸ್ ಇದೆ ಅದಕ್ಕೆ. ಒಂದು ಊರಲ್ವ, ಇಡೀ ಊರು, ಈ ಕಾಡಬೆಟ್ಟ ಅನ್ನೋ ಊರಲ್ಲಿ ಅಷ್ಟು ಜನ ಕ್ಯಾರೆಕ್ಟರ್ಗಳು ಕಾಣಿಸ್ತಾ ಇರ್ತಾರೆ. ಸೊ ಮಾತುಗಳು ಕಡಿಮೆ ಇರ್ಬೋದು, ಕೆಲವು ಸಲ ಹೇಳೋಕ್ಕಾಗಲ್ಲ. ಯಾವುದೇ ಇದು ಶೂಟಿಂಗಲ್ಲಿ ಇದು ಸ್ಪಾಟಲ್ಲಿ ಬಂದಾಗ ಆ ಶೂಟ್ ನಡಿಬೇಕಾದ್ರೆ ಆ ಪಾತ್ರ ಮಾತಾಡ್ಲೂಬಹುದು, ಅದಕ್ಕೋಸ್ಕರ ನಾವು ರೆಡಿ ಮಾಡಿದ್ವಿ ಫುಲ್ ಕತೆ. ಹಿಂಗಾಗುತ್ತೆ, ಶಿವ ಹಿಂಗಿರ್ತಾನೆ, ಹಿಂಗಾಗುತ್ತೆ, ಎಂಡಿಗೆ ಹಿಂಗಾಗುತ್ತೆ. ಸೊ ಅವರಿಗೆಲ್ರಿಗೂ ಸ್ಕ್ರಿಪ್ಟ್ ಸ್ಟಾರ್ಟಿಂಗಲ್ಲಿ ಹೇಳಿ, ಈ ಪಾತ್ರ ಹೀಗಿರ್ಬೋದು, ಹೀಗೆ ಬಿಹೇವ್ ಮಾಡ್ಬೋದು, ಅಥವಾ ನಿಮ್ಮ ಅಕ್ಕಪಕ್ಕ ಈ ಪಾತ್ರ ಹೀಗಿರುತ್ತೆ, ನಿಮ್ಮ ಅಕ್ಕಪಕ್ಕ ಯಾರಾದಿದ್ರೆ ನೋಡಿ, ಈ ಥರದ ಕ್ಯಾರೆಕ್ಟರ್ಗಳಿದ್ರೆ ಅವರನ್ನು ನೋಡಿ ನೀವು ಸ್ವಲ್ಪ ಕಲ್ತ್ಕೊಳ್ಳಿ, ಅಥವಾ ನಿಮ್ಮದು ಓನ್ ಇದ್ರೆ ನಿಮ್ಮ ತಲೆ ಆ ಥರನೂ ಹೇಳ್ಬೋದು ಅನ್ನೋ ರೀತಿಯಲ್ಲಿ ಹೇಳಿ ಅವರಿಗೆ ರೆಡಿ ಮಾಡ್ತಾ ಇದ್ವಿ ನಾವು. ಸೊ ಎವ್ರಿ ಡೇ ಯಾವುದೊಂದು ಒಂದೇ ಪಾತ್ರಕ್ಕೆ ಇದು ವರ್ಕ್ಶಾಪ್ ಅಂತಲ್ಲ, ಅವ್ರಿಗೆ ಒಂದಿನ ಬಿಟ್ಟು ಆ ಥರ ಮಾಡಿ ಪ್ರತಿ ಕ್ಯಾರೆಕ್ಟರ್ಗಳಿಗೂ ವರ್ಕ್ಶಾಪ್ ಮಾಡಿದ್ದೀವಿ. ಈಗ ಪ್ರಕಾಶ್ ಅವರ ಮಾಡಿರೋ ಸಿನಿಮಾಗಳ ನಟನೆಯನ್ನು ನೋಡಿದಾಗ ತುಂಬ ಸೆಟಲ್ ಆಗಿ ತುಂಬ ನ್ಯಾಚುರಲ್ ಆಗಿ ಮಾಡ್ತಾರೆ. ಅದು ಅವರು ನಿಜ ಜೀವನದಲ್ಲಿ ಇರೋದೇ ಹಾಗೇನಾ, ಅಥವಾ ಆ ಪಾತ್ರಕ್ಕಾಗಿ ಅವರು ತಯಾರಾಗೋದಾ ಅಂತ? ಇಲ್ಲ, ನಿಜ ಜೀವನದಲ್ಲಿ ತುಂಬ ಸೆಟಲ್ ಆಗಿರಲ್ಲ ನಾನು. ಪಾತ್ರ ಅಂತ ಬಂದಾಗ ಅಂದರೆ ನನಗೆ ಮೊದಲಿಂದನೂ ಆ ಥರ ಪರ್ಫಾರ್ಮೆನ್ಸ್ ಮಾಡಿದವ್ರು ನೋಡಿದಾಗ ತುಂಬ ನಾನು ಸಿನಿಮಾಗೆ ಬರೋ ಮುಂಚೆನೆ ಆ ಥರ ಪಾತ್ರಗಳು ಬಂದಾಗ ನನಗೆ ತುಂಬ ಖುಷಿ. ಹೀಗೆ ಎಲ್ಲ ಇರಬೇಕಾಗಿದ್ದು ಲೈಫಲ್ಲಿ. ಸೊ ಅದಕ್ಕೆ ಅದನ್ನು ನಾವು ನಾಟಕ ಮಾಡ್ತಿದ್ವಿ. ಸೊ ನಾಟಕದಲ್ಲಿ ನಿಮ್ಗೆ ಗೊತ್ತಲ್ಲ, ಸ್ವಲ್ಪ ಆ ಥರ ಮಾಡೋಕ್ಕಾಗಲ್ಲ, ತುಂಬ ವೆರಿ ಸೆಟ್ಲ್ ಆಗಿ ಮಾಡೋಕ್ಕಾಗಲ್ಲ, ಸ್ವಲ್ಪ ಬಾಡಿ ಲ್ಯಾಂಗ್ವೇಜ್ ಜಾಸ್ತಿ ಇರಬೇಕು. ಬಿಕಾಸ್ ಇಸ್ ಕ್ಯಾಮರಾ ಅಲ್ಲ, ತುಂಬ ಹತ್ತಿರದಿಂದ ತೋರ್ಸೋಕ್ಕಾಗಲ್ಲ, ಲೈವ್ ಆಗಿ ಮಾಡ್ತಾ ಇರ್ತೀವಿ, ಎಲ್ಲ ದೂರ ಕೂತವ್ರಿಗೂ ನಾವು ಕಾಣಿಸ್ಬೇಕು. ಅದಾದಮೇಲೆ ನಾನು ರಾಜ್ ಸರ್ಗೆ ಪರಿಚಯ ಆಗ್ತೀನಿ ಅಲ್ವಾ. ಸೊ ಶಂಭೂರ್ ಅಂತ ಸಿನಿಮಾಕ್ಕೆ ನಾನು ಆಡಿಷನ್ ಆಗಿ ಸೆಲೆಕ್ಟ್ ಆಗಿದ್ದೆ. ಸೊ ಅಲ್ಲಿ ಅವ್ರು ಕೊಟ್ಟ ವರ್ಕ್ಶಾಪು ನನಗೆ ನನ್ನ ಮನಸ್ಸಲ್ಲಿ ಏನು ಓಡ್ತಾ ಇತ್ತು ಅದಕ್ಕಿಂತ ನೆಕ್ಸ್ಟ್ ಲೆವೆಲಲ್ಲಿ ನಂಗೆ ಸಿಗ್ತಾ ಇಲ್ಲಿ. ಕರೆಕ್ಟ್, ಹಿಂಗೆ ಅಂದರೆ ಚಿಕ್ಕ ವಿಷಯಗಳ ವರ್ಕ್ಶಾಪ್, ಚಿಕ್ಕ ವಿಷಯಕ್ಕೆ. ಇವನ್ನು ನೀವು ಒಂದು ಮಟ್ಟಿಗೆ ನಾನು ಹೇಳಿದ್ದೀನಿ ಕೂಡ, ಒಂದು ಮಟ್ಟಿಗೆ ಕಥೆಯಲ್ಲಿ ಒಂದು ಸೀನ್ ಇದೆ, ನಾನು ಜನಾರ್ದನ್ ಮೂತ್ರ ಮಾಡುವಂಥ ಸೀನ್, ಅದನ್ನು ವರ್ಕ್ಶಾಪ್ ಮಾಡಿದ್ವಿ ನಾವು. ಆ ಸೀನನ್ನು ಕೂಡ ವರ್ಕ್ಶಾಪ್ ಮಾಡ್ಕೊಂಡೇ ಮಾಡಿರೋದು. ಸಿಂಪಲ್, ಮೂತ್ರ ಮಾಡೋದಲ್ಲ, ಏನು ಮಾಡ್ಬೋದು ಅಂತ ನಾವು ಅದನ್ನು ಬಿಟ್ಟು ಅದನ್ನು ಕೂಡ ರಾಜ್ ಸರ್ ವರ್ಕ್ಶಾಪ್ ಮಾಡಿಸ್ತಾರೆ ನನ್ನ ಹತ್ರ. ಸೊ ನ್ಯಾಚುರಲ್ ಬರ್ಬೇಕನ್ನ ಅಂದರೆ ಸುಮ್ಮನೆ ಏನೋ ಮಾಡೋದು, ಹಿಂಗೆ ಮಾಡೋದು, ಆ ಥರ ಮಾಡೋದಲ್ಲ, ಅದನ್ನು ನ್ಯಾಚುರಲ್ ನಿಜ ಹೇಗೆ ಮಾಡ್ತೀವಿ ನಾವು ಅದನ್ನೇ ಮಾಡೋಣ ಅಂತ, ಬಾಡಿ ಲ್ಯಾಂಗ್ವೇಜ್ ನಮ್ಗೆ ಗೊತ್ತಾಗುತ್ತಲ್ಲ ಅವಾಗ ಅಂತ. ಸೊ ಆ ಥರ ಎಲ್ಲ ಮಾಡಿದ್ದಾರೆ. ಅದು ನನಗೆ ಮೇ ಬಿ ನನಗೀಗ ಇಷ್ಟು ಸಿನಿಮಾ ಮಾಡಿದಾಗ ಅಲ್ಲಿ ಸ್ಟಾರ್ಟಿಂಗ್ ನಾನು ಬಂದಾಗಲೇ ಅಷ್ಟು ಕಲ್ತು ಬಂದಿರೋದು ನನಗೆ ಅದು ನನ್ನ ಪುಣ್ಯ ಅಂತ ನನಗೆ ಅನಿಸ್ತಾ ಇದೆ. ಮೇ ಬಿ ಬಂದ ಮೇಲೆ ಕಲ್ತು ಇದಾಗುತ್ತೆ. ಫಸ್ಟ್ ಸಿನಿಮಾಗಳೇ ನನಗೆ ಇದು ಒಂದು ಮೊಟ್ಟೆ ಕಥೆ ಆಗಿರ್ಬೋದು, ಸರ್ಕಾರಿ ಆಗಿರ್ಬೋದು, ನನಗೆ ಸಿಕ್ಕಿದ್ದು ನನ್ನ ಪುಣ್ಯ. ಅಂದರೆ ನಾನು ಅಲ್ಲಿ ಆಲ್ರೆಡಿ ರೆಡಿಯಾಗಿ ಇಲ್ಲಿ ಬಂದಿದ್ದೀನಿ ಈಗ ಅಂತ. ಆಗಂತ ನಾನು ಎಲ್ಲ ಕಲ್ತಿದ್ದೀನಿ ಅಂತಲ್ಲ, ಇನ್ನು ಕಲಿಯೋದು ತುಂಬ ಬೇಕಾದಷ್ಟಿದೆ. ಬಟ್ ಆ ಕಷ್ಟ ನನಗೆ ಬೇರೆ ಆಗಿಲ್ಲ ಅಂತ ಅಷ್ಟು ಹಾಗೆ. ಸೊ ಸ್ಕ್ರಿಪ್ಟಲ್ಲಿ ಕೂತಿದ್ರಿ, ತಮಗೆಲ್ಲ ಅಂದರೆ ಪ್ರತಿಯೊಂದು ಪಾತ್ರ ಹೇಗೆ ಬಿಹೇವ್ ಮಾಡುತ್ತೆ, ಹೇಗೆ ಆ್ಯಕ್ಟ್ ಮಾಡುತ್ತೆ, ಎಲ್ಲೆಲ್ಲಿ ಯಾವುದಾದ್ರು ಬರುತ್ತೆ ಎಲ್ಲ ಐಡಿಯಾ ಇತ್ತು. ಆದರೂ ಕೂಡ ಸೆಟ್ಟಿನಲ್ಲಿ ಒಬ್ಬ ಕಲಾವಿದನಾಗಿ ಕೂಡ ತಾವು ಇರಬೇಕಾಗುತ್ತೆ. ಸೊ ಫಸ್ಟ್ ಡೇ ಆಫ್ ಶೂಟ್ ಘಟಾನುಘಟಿ ಕಲಾವಿದರು ಇದ್ದಾರೆ, ದೊಡ್ಡ ಪ್ರೊಡಕ್ಷನ್ ಹೌಸ್, ಭಯಂಕರ ಟೆಕ್ನಿಕಲ್ ಟೀಮ್ ಇತ್ತು. ಹೇಗಿತ್ತು ಅನುಭವ ಮೊದಲ ದಿನ? ಅಂದರೆ ನನಗೆ ಈ ಹ್ಯೂಜ್ ಸೆಟಪ್ ಎಲ್ಲ ನನಗೆ ಇದು ಫಸ್ಟ್ ಅಂತ ಏನಲ್ಲ, ಮಾಡಿದ್ದೀನಿ ಆಲ್ರೆಡಿ. ಅವನೇ ಶ್ರೀಮನ್ ಆಗಿರ್ಬೋದು, ಯುವರತ್ನ ಆಗಿರ್ಬೋದು, ಬಜರಂಗಿ 2 ಆಗಿರ್ಬೋದು, ಈಗ ಸುಮಾರು ಸಿನಿಮಾಗಳು ಮಾಡಿದ್ದೀನಿ. ಅಷ್ಟು ಜನ ಇರೋದು ಅದೆಲ್ಲ ನನಗೆ ಹೊಸತು ಅಂತ ಅನಿಸ್ಲಿಲ್ಲ. ಅಂದರೆ ಅಷ್ಟು ಜನರದ್ದು ಮಾಡಿದ್ದೀವಿ. ಬಟ್ ಆ ಲೊಕೇಶನಲ್ಲಿ ಆ ಥರದ ಲೊಕೇಶನ್ ಫಸ್ಟ್ ಮಾಡ್ತಾ ಇರೋದು ನಾನು. ಈ ಥರ ನ್ಯಾಚುರಲ್, ವೆರಿ ನ್ಯಾಚುರಲ್ ಲೊಕೇಶನ್ಸು. ಅಂದರೆ ಸ್ಪೆಷಲಿ ಈಗ ನಾರ್ಮಲ್ ಆಗಿ ನಾವು ದೊಡ್ಡ ಸೆಟ್ಟಲ್ಲೇ ಮಾಡಿದಾಗ ಸಹ ಕಲಾವಿದರದ್ದು ಸುಮಾರು ಜನ ತರ್ತೀವಿ ನಾವು, 500 ಜನ 1000 ಜನ ತರ್ತೀವಿ, ಸುಮಾರು ಜನ ಅವರು ಕ್ಯಾರೆಕ್ಟರ್ಗಳಾಗಿರ್ತಾರೆ. ಬಟ್ ಇಲ್ಲಿ ಏನಾಗಿದೆ ವಿಶೇಷ ಅಂತ ಅನಿಸಿದೆ ಅಂದರೆ
ಆ ಊರಿನವರೇನು ನಾವು ಸಹಕಲಾದ್ರಾಗೆ ತಂದಿರುವಂಥದ್ದು. ಆ ಊರನ್ನ ನೋಡಬೇಕಾದ್ರೆ ಆ ಲುಕ್ ಹಾಗೆ ಬರಬೇಕು ಅನ್ನುವಂಥಕ್ಕೆ ಫುಲ್ ಅಲ್ಲಿವರನ್ನು ಯೂಸ್ ಮಾಡಿದ್ದು. ಆ ಊರಿನ ಕೆರಾಡಿ ಅವ್ರದ್ದು ಕಂಪ್ಲೀಟ್ ಸರ್ ಪರಿಚಯದವರು ಯಾರಲ್ಲೇ ಇದ್ರು ಎಲ್ಲರನ್ನು ಕರ್ಕೊಂಡು ಬಂದು ವಿನಯ್ ಕೆರಾಡಿ ಅಂತ ಒಬ್ಬರು ಇದ್ದರಲ್ಲೇ ಹುಡುಗ, ಅವರೇ ಅದ್ರ ಇನ್ಚಾರ್ಜ್ ತಗೊಂಡಿದ್ದು. ಸೊ ಎಲ್ಲ ಅವರೇ ಇದೊಂದು ಡಿಫ್ರೆಂಟ್ ಅನಿಸ್ತಾ ಇತ್ತು. ಈಗ ಕರೆಕ್ಟ್ ಇದು ಈ ಪ್ರೋಸೆಸ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಲ್ವಾ ಆ್ಯಕ್ಚುಲಿ. ಅಂದರೆ ನಿಮಗೆ ಫ್ರೇಮಲ್ಲಿ ನೋಡಿದಾಗ ತುಂಬ ಯಾವುದು ಇಲ್ಲಿ ಫೇಕ್ ಅಂತ ಅನಿಸಲ್ಲ, ಎಲ್ಲ ಊರ ಕಡೆಯವರು ಇರ್ತಾರಲ್ವ. ಸೊ ನಮ್ಮ ಆ ಕ್ಯಾರೆಕ್ಟರ್ಗಳಿಗೂ ಆ ಬ್ಯಾಕ್ಗ್ರೌಂಡ್ ಇರುವ ಸಹ ಕಲಾವಿದರಿಗೂ ಅವರಿಗೆಲ್ಲ ಮ್ಯಾಚ್ ಆಗ್ತಿತ್ತು. ಸೊ ಅದೊಂದು ಹೊಸ ಅನುಭವ. ಮತ್ತು ಕಿಶೋರ್ ಸರ್ ಜೊತೆ ಫಸ್ಟ್ ಮಾಡ್ತಿರೋದು, ಅಚ್ಚು ಸರ್ ಜೊತೆ ಮಾಡಿದ್ದೀನಿ. ಅವನೇ ಶ್ರೀಮನ್ನಾರಾಯಣ ಅಲ್ಲೂ ಸಿಕ್ಕಿದ್ರು. ಆಮೇಲೆ ನನಗೆ ಫಸ್ಟ್ ಸೈಮ ಸಿಕ್ಕಿದಾಗ ಪಾಪ ನನ್ನ ಜೊತೆ ಅವರೇ ಇದ್ದಿದ್ದು, ನನಗೆ ಏನು ಗೊತ್ತಿಲ್ಲ. ಅಂದರೆ ಸೈಮ ಫಸ್ಟ್ ಹೋಗ್ತಾ ಇದ್ದಿದ್ದು ನಾನು, ಸರ್ಕಾರದಿಂದ ನಮ್ಮ ಟೀಮಿಗೆ ಏನಾದರೂ ಸುಮಾರು ಜನ ಹೋಗ್ತೀವಿ ಅನ್ನೋ ತಲೆಯಲ್ಲಿತ್ತು ನನಗೆ. ಬಟ್ ನಾನು ಒಬ್ಬನೇ ಹೋಗಿರೋದು ಇಡೀ ಟೀಮಿಂದ. ನನಗೆ ಯಾರು ಕಂಪನಿ ಜನನೇ ಇರಲಿಲ್ಲ, ಸರೇ ಇದ್ದಿದ್ದು ಫುಲ್. ಅಲ್ಲಿ ಹೋದಾಗ ನನಗೆ ಕರೆನ್ಸಿ ಬೇರೆ ಇಲ್ಲ ಅಲ್ಲಿದ್ದು. ಅಲ್ಲಿ ಹೊರಗೆ ಹೋದಾಗ ಕಾಫಿ ಟೀದೆಲ್ಲ ಅವರೇ ನೋಡ್ಕೊಂಡಿದ್ದೆ, ನೀನು ಸುಮ್ಮನೆ ಗೊತ್ಕಳ ಅಂತ. ಹಾಗೆ ಸೊ ಸರ್ದು ಪರಿಚಯ ಇತ್ತು. ಸೊ ಆತ್ಮೀಯತೆ ಇತ್ತು. ಶ್ರೀಮನ್ನಾರಾಯಣ ನಡಿಬೇಕಾದ್ರೂ ನಾನು ರಘುಪಾಂಡೇಶ್ವರೆಲ್ಲ ಫ್ರೀ ಇದ್ದಾಗೆಲ್ಲ ಕ್ಯಾರನಲ್ಲಿ ಕೂತ್ಕೊಂಡು ಸುಮ್ಮನೆ ಟಿಕ್ ಟಾಕ್ ಎಲ್ಲ ಮಾಡಿ ಹಾಕ್ತಾ ಇದ್ವಿ. ಅದು ಇಷ್ಟ ಇರಲಿಲ್ಲ ಇವರಿಗೆ, ಅಚ್ಚು ಸರ್ಗೆ ಬೈತಾ ಇದ್ರು. ಒಂದ್ಸಲ ಇವರನ್ನು ರಘು ಸರ್ನ ಕರೆದು ಸರಿ ಬೈದ್ರು, ಏನಕ್ಕೆ ಟಿಕ್ ಟಾಕ್ ಎಲ್ಲ ಮಾಡ್ತೀರಾ ಅಂತ. ನಂಗೂ ಬೈದ್ರೆ, ಉದಯನ್ ಮಗ ಕಲಾವಿದ ತುಮಿನಾಡು, ನೀವೇನ್ರಿ ಇವ್ರ ಜೊತೆ ಸೇರ್ಕೊಂಡಿದ್ದೀರಾ, ಮಾಡಬೇಡ್ರಿ ಅದು. ಸೊ ತುಂಬ ಮಾತಾಡ್ತಿದ್ರು ಚೆನ್ನಾಗಿ. ಆದರೆ ಕಿಶೋರ್ ಸರ್ ಜೊತೆ ಫಸ್ಟ್ ಟೈಮ್ ಮಾಡ್ತಾ ಇರೋದು. ಭಯ ಇತ್ತು ಆ್ಯಕ್ಚುಲಿ, ಭಯ ಇತ್ತು ಹೇಗೆ ಅಂದರೆ. ಬಟ್ ಒಂದೇ ದಿನಕ್ಕೆ ಭಯ ಹೊರಟೋಯ್ತು. ಭಯ ಅಂದರೆ ಭಯ ಮಾತ್ರ ಹೊರಟೋಗಿದ್ದು, ರೆಸ್ಪೆಕ್ಟ್ ಅಲ್ಲ, ಗೌರವ ಆಗೇ ಇತ್ತು ಅವ್ರ ಇನ್ನೂ ಜಾಸ್ತಿ ಆಗಿದ್ದು. ತುಂಬ ಸಿಂಪ್ಲಿ ಅಂದರೆ ಈಗ ನಾವೂ ಗೊತ್ತಿಲ್ಲ, ಇವಾಗ ಸ್ವಲ್ಪ ಸಿನಿಮಾಗಳಾಯಿತು, ನಾವೇ ನಮ್ಮ ಲೈಫಲ್ಲಿ ಅಥವಾ ನಾವು ಮಾತಾಡೋ ರೀತಿಯಲ್ಲಿ ಬದಲಾವಣೆಗಳೇ ಆಗಿದೆಯಾ ಗೊತ್ತಿಲ್ಲ ನನಗೆ. ಅದು ಬೇರೆ ಯಾರಾದ್ರು ನೋಡಿ ಹೇಳುವವರು ಇರ್ಬೋದು, ಅವರು ಚೇಂಜ್ ಆಗಿದ್ದಾರೆ ಮಾರ ಏನಾದರೂ ಗೊತ್ತಿಲ್ಲ ನನಗೆ. ಬಟ್ ನಾನು ಅವರನ್ನು ನೋಡಿ ಕಲಿತಾಗ ಈ ಥರ ಬದುಕ್ಬೋದಲ್ಲ ಅಂತೇಳಿ. ತುಂಬ ವೆರಿ ಸಿಂಪಲ್ ಆ ಮನುಷ್ಯ. ಅಂದರೆ ಊಟ ಈಗ ಅವ್ರ ಲೆವೆಲ್ಗೆ ಹೆಂಗೆ ಅಂದರೆ ಕ್ಯಾರನ್ನು ತಂದುಕೊಡುವವರು ಹಾಗೆಲ್ಲ, ಹಂಗೆಲ್ಲ ನಮ್ಮ ಜೊತೆ ಲೈನ್ ನಿಂತ್ಕೊಂಡು ಹಾಕ್ಕೊಂಡು ಊಟ ಮಾಡಿ, ಎಲ್ಲ ಒಂದು ಕಲ್ಲ ಮೇಲೆ ಕೂತು ಊಟ ಮಾಡಿ, ಆ ತಟ್ಟೆ ಅವರೇ ತೊಳೆದು ತಂದಿಟ್ಟು, ಯಾರಾದ್ರೂ ಗಲೀಜು ಮಾಡಿ ಅಲ್ಲೆಲ್ಲ ಬಿಸಾಕಿದ್ರೆ ಅದನ್ನೆಲ್ಲ ತೆಗೆದು ಡಸ್ಟ್ಬಿನ್ಗೆ ಹಾಕಿ, ಈ ಥರ ನಮಗೆ ಆ ಥರ ಖಂಡಿತ ಸಾಧ್ಯ ಇಲ್ಲ ಬದುಕಿ. ಬಟ್ ಟ್ರೈ ಮಾಡ್ಬೋದು ಅಷ್ಟೇ. ಅಂದರೆ ಕೆಲವು ಸಲ ಅದೇ ನಮಗೆ ಇಂಥ ಪಾತ್ರಗಳು ನಮ್ಮ ಮುಂದೆ ಸಿಕ್ಕಿದಾಗ ನಾವು ಕರೆಕ್ಟ್ ನಾವು ಈ ಥರ ಬದುಕಬೇಕು ಅನ್ನೋದು ನಮಗೂ ಗೊತ್ತಾಗುತ್ತೆ. ಸೊ ಅದು ಗಾಡ್ ಗಿಫ್ಟ್ ಈ ಸಿನಿಮಾದಲ್ಲಿ ಸಿಕ್ಕಿರುವಂಥದ್ದು. ಸೊ ನಿಮಗೆ ಈಗ ಫಸ್ಟಿಗೆ ರಿಷಬ್ ಅವ್ರು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಿದಾಗ, ಸರ್ ನಿಮ್ಮ ಊರಿನ ಕತೆ ಬಟ್ ಸ್ಕೇಲ್ ಇಷ್ಟು ದೊಡ್ಡದಿದೆ ಅಂತ ಹೇಳಿದಾಗ ನಿಮ್ಮ ರಿಯಾಕ್ಷನ್ ಹೇಗಿತ್ತು? ನಿಜವಾಗ್ಲೂ ತುಂಬ ಖುಷಿಯಾಗಿತ್ತು. ಮತ್ತೆ ಒಂದು ಅಂತ ಹೇಳಿದರೆ ಸರ್ ಡೈರೆಕ್ಷನಲ್ಲಿ ಪರ್ಫಾರ್ಮ್ ಮಾಡೋದು ಅಥವಾ ವರ್ಕ್ ಮಾಡೋದು ದೊಡ್ಡ ಖುಷಿ. ಅಂದರೆ ಡೆಫಿನೆಟ್ ಆಗಿ ಏನೊಂದು ಹೊಸತನ ಇದ್ದೇ ಇರುತ್ತೆ ಅವರು ಡೈರೆಕ್ಷನ್ ಮಾಡಿದಾಗ. ಸ್ಪೆಷಲಿ ಏನೋ ಒಂದು ಮಜಾ ಇದ್ದೇ ಇರುತ್ತೆ ಆ ಸಿನಿಮಾದಲ್ಲಿ. ಯಾರಿಗೂ ಬೇಜಾರಾಗೋ ಥರ ಸ್ಕ್ರಿಪ್ಟ್ ಮಾಡಲ್ಲ ಅವರು. ಅಂದರೆ ಇಡೀ ಆಡಿಯನ್ಸ್ ನೋಡಲಿಕ್ಕೆ ಬಂದಾಗ ಏನು ಸಿನಿಮಾ ಚೆನ್ನಾಗಿಲ್ಲ ಅನ್ನೋ ರೀತಿಯಲ್ಲಿ ಸ್ಕ್ರಿಪ್ಟ್ ಅವ್ರು ಮಾಡಲ್ಲ. ಅಂದರೆ ತುಂಬ ಚೆನ್ನಾಗಿ ನೀಟಾಗಿ ಮಾಡ್ತಾರೆ. ಸೊ ಇದರಲ್ಲೂ ಹಾಗೆ ಇದು ಅದರ ಮೇಲೆ ಹೊಂಬಾಳೆ ಪ್ರೊಡಕ್ಷನ್ ಅಂತ ಅಂದಾಗ, ಹೊಂಬಾಳೆ ಪ್ರೊಡಕ್ಷನ್ ನಾನೊಬ್ಬ ರೈಟರ್ ಅಂತ ಅಂದಾಗ ನನಗೆ ಗೊತ್ತಿಲ್ಲ ಖುಷಿ ಯಾವ ಥರ ಹೇಳಬೇಕಂತ ಗೊತ್ತಿಲ್ಲ. ತುಂಬ ಖುಷಿ ಆಯಿತು. ಸೊ ಏನು ಜಂಟಿ ಡಬಲ್ ಧಮಾಕ ನಮಗೆ. ಈ ಕಡೆ ರಿಷಬ್ ಸರ್ ಪರ್ಫಾರ್ಮ್ ಮಾಡ್ತಿದ್ದಾರೆ, ಡೈರೆಕ್ಷನ್ ಮಾಡ್ತಿದ್ದಾರೆ, ಈ ಕಡೆನೇ ಹೊಂಬಾಳೆ. ಆ್ಯಂಡ್ ಒಂದಷ್ಟು ನಮಗೆ ಪರಿಚಯದ ಗುರು ಆಲ್ವೇಸ್ ಏನೇ ಇದ್ರು ಕೆಲವೊಂದು ನಾನು ಏನೋ ಕನ್ಫ್ಯೂಷನ್ ಇದ್ದರೂ ಗುರು ಕಾಲ್ ಮಾಡಿ ಕೇಳ್ತಾ ಇದ್ದೆ ಕೆಲವೊಂದು ವಿಷಯಗಳಲ್ಲಿ. ಅಂದರೆ ನನಗೆ ಸ್ವಲ್ಪ ಈ ಎಜುಕೇಷನ್ ಕಮ್ಮಿ ಅಲ್ವಾ ನಾವೆಲ್ಲ. ಸೊ ಕೆಲವೊಂದು ವಿಷಯಗಳು ಅರ್ಥ ಆಗಲ್ಲ, ಇದು ಹೇಗೆ ಅಂತೇಳಿ ಕೇಳಿಗೆಲ್ಲ ಫೋನ್ ಮಾಡ್ತಿದ್ದೆ. ಸ್ಟಾರ್ಟಿಂಗೆಲ್ಲ ನಾನು ರಾಸರಿಗೆ ಫೋನ್ ಮಾಡ್ತಿದ್ದೆ, ಕೆಲವೊಂದು ಬೇರೆ ಸಿನಿಮಾಗಳು ಈ ಪಾತ್ರ ಇದೆ ಸರ್ ಹೆಂಗೆ ಮಾಡಬೇಕು ಅಂತೇಳಿ. ಸೊ ಕೆಲಸ ಅವರು ಹೇಳ್ತಾ ಇದ್ರು ನನಗೆ, ಈ ಥರ ಮಾಡಿಲ್ಲ ಹೇಳ್ತಾ ಇದ್ರು. ಮತ್ತೆ ಅವರು ಪಾಪ ಬ್ಯುಸಿ ಆದರು. ಅಂದರೆ ಅವರದ್ದೇ ಕೆಲಸಗಳಿರುತ್ತಲ್ಲ, ಅದ್ರ ಮಧ್ಯೆ ನಾವು ನಮ್ಮದನ್ನು ತೊಗೊಂಡೋಗಿ ಸುಮ್ಮನೆ ಅಂತೇಳಿ ಮತ್ತೆ ನಾವು ಗುರುಗೆಲ್ಲ ಸರ್ತಿ ಕೇಳ್ತಾ ಇದ್ದೆ. ಬಟ್ ಕೇಳ್ತಾ ಈಗ ಏನಿದ್ರು ನಾನು ಡಿಸ್ಕಸ್ ಮಾಡೇ ಮಾಡ್ತೀನಿ. ಡೈರೆಕ್ಟಾಗಿ ನಾನು ಇದು ಮಾಡಲ್ಲ ಯಾವುದೂ. ನಮ್ಗೆ ಗೊತ್ತಿದ್ರು ಒಂದು ಸಲ ಯಾರ್ತದೆ ಅದ್ರ ಬಗ್ಗೆ ಡಿಸ್ಕಸ್ ಮಾಡಿ ಓಕೆ ಅವ್ರು ನನ್ನ ತಲೆಯಲ್ಲಿ ಅದೇ ಹೇಳಿದ್ರು ಓಕೆ ಸೂಪರ್ ಅಲ್ಲ ಅಂತೇಳಿ ಮಾಡ್ತಾಯಿದ್ದೆ. ಹಾಗೆ ಈಗ ರಿಷಬ್ ಸರ್ ಜೊತೆ ನನಗೆ ಅಂದರೆ ಯಾವಾಗ ಸರ್ಕಾರಿ ಮಾಡಿದ್ವು ಆನಂತರ ನಮ್ಮದು ಬಾಂಡಿಂಗ್ ಬೇರೆ ಇತ್ತು. ಇವನ್ ನಾನು ಸ್ಟಾರ್ಟಿಂಗಲ್ಲಿ ಬ್ಯಾಂಗ್ಳೂರಿಗೆ ಬೇರೆ ಸಿನಿಮಾ ಶೂಟಿಂಗ್ ಹೋಗದೇ ಇದ್ದಿದ್ರೆ ರಿಷಬ್ ಸರ್ ಅಲ್ಲಿಗೆ ಅಲ್ಲೇ ಫ್ರೆಶ್ ಆಗಿ ಅಲ್ಲೇ ಶೂಟಿಂಗ್ ಮುಗಿಸಿ ಅಲ್ಲೇ ಬಂದು ಮಲಗಿ ಹಾಗೆ ಮಾಡ್ತಿದ್ದದ್ದು. ಸ್ಟಾರ್ಟಿಂಗಲ್ಲಿ ಗೊತ್ತಿರಲಿಲ್ಲ ನನಗೆ, ಅವ್ರ ಆಫೀಸಲ್ಲೇ ಇದ್ದಿದ್ದು. ಮತ್ತೆ ಕೆಲವೊಂದು ಸೆಟ್ಗಳಲ್ಲಿ ಶೂಟಿಂಗ್ ಮಾಡಿದಾಗ ಅವರು ರೂಮ್ ಹಾಕಿ ಕೊಡ್ತಾಯಿದ್ರು.
ಹಾಗೆ ನಾನು ಅಲ್ಲಿ ಹೋಗ್ತಿದ್ದೆ. ಹಾಗೆ ಸೊ ಸಾರ್ ಜೊತೆ ಮಾಡೋದೆಂದು ಖುಷಿ. ಈಗ ಆ 4 ವರ್ಷ ಆದಮೇಲೆ ಡೈರೆಕ್ಷನ್ ಮಾಡ್ತಿದ್ದಾರೆ. ಸೊ ಇವಾಗ ವೆಯ್ಟಿಂಗ್, 30 ತಾರೀಕಿಗೆ ವೆಯ್ಟಿಂಗ್. ನೀವು ನೋಡಿದ ಹಾಗೆ ರಿಷಬ್ ಶೆಟ್ಟಿ ಶೂಟಿಂಗ್ ಸೆಟ್ಟಿನಲ್ಲಿ ಹೇಗೆ ಒಬ್ಬ ಕಲಾವಿದನಾಗಿ ಒಬ್ಬ ನಿರ್ದೇಶಕನಾಗಿ ಹೇಗೆ ಮ್ಯಾನೇಜ್ ಮಾಡ್ತಾರೆ? ಇವನು ಸ್ಕ್ರಿಪ್ಟಲ್ಲೂ ಕೂಡ ಕೂತಿದ್ರು, ಅದನ್ನು ಕೂಡ ನೋಡಬೇಕಾಗುತ್ತೆ. ಅದೇ ಅದು ಗೊತ್ತಿಲ್ಲ ನನಗೆ ಯಾವ ಥರ ಹೇಳಬೇಕು ಅಂತ. ಬಟ್ ಎಲ್ರಿಗೂ ಸಾಧ್ಯ ಇಲ್ಲ, ಅದು ಎಲ್ರಿಗೂ ಸಾಧ್ಯ ಇಲ್ಲ ಅಂತ ವಿಚಾರವನ್ನು ಅವ್ರು ಮಾಡಿರುವಂಥದ್ದು. ಅಂದರೆ ನಾರ್ಮಲ್ ಆಗಿ ಡೈರೆಕ್ಷನ್ ಮಾಡ್ತಾರೆ ಕೆಲವರು, ಅಥವಾ ಪರ್ಫಾರ್ಮ್ ಮಾಡ್ತಾರೆ, ಡೈರೆಕ್ಷನ್ ಬೇರೆ ಬಿಟ್ಕೊಡ್ತಾರೆ ಆ ಥರ. ಬಟ್ ಇಲ್ಲಿ ಅವರೇ ಡೈರೆಕ್ಷನ್ ಮಾಡಲೇಬೇಕಿತ್ತು ಈ ಸಿನಿಮಾಕ್ಕೆ, 100% ಮಾಡಲೇಬೇಕಿತ್ತು. ಬಿಕಾಸ್ ನಮ್ಮ ಈ ಕರಾವಳಿ ಪ್ರದೇಶದ ಕಲ್ಚರ್ ಇಲ್ಲಿದೆ, ಅದನ್ನು ಒಂದು ಬಂಚ್ ಫುಲ್ ಅದನ್ನು ತೋರಿಸಿದ್ದೀವಿ ಸಿನಿಮಾದಲ್ಲಿ. ಸೊ ಅದಕ್ಕೆ ಅವರಿಗೆ ಆದರೆ ಆ ಎಕ್ಸ್ಪೀರಿಯನ್ಸ್ ಮೊದಲಿಂದ ಇದ್ದ ಕಾರಣ ಸೊ ಅವರೇ ಈ ಸಿನಿಮಾ ಡೈರೆಕ್ಷನ್ ಮಾಡಬೇಕಿತ್ತು. ಬಟ್ ನನಗೆ ಅನಿಸಿದ್ದು ಅವರು ಎಲ್ಲೂ ಕಷ್ಟಪಟ್ಟಿಲ್ಲ ಅಂತ. ಅಂದರೆ ಆ್ಯಸ್ ಎ ಪರ್ಫಾರ್ಮರ್ ಆಗಿ ಅವ್ರ ಡೆಡಿಕೇಶನ್ ನೆಕ್ಸ್ಟ್ ಲೆವೆಲ್ ಕಷ್ಟಪಟ್ಟಿದ್ದಾರೆ. ಬಟ್ ನನಗೆ ಎಲ್ಲೂ ಸೆಟ್ಟಲ್ಲಿ ಅವ್ರು ತುಂಬ ಕಷ್ಟಪಡ್ತಿದ್ದಾರೆ, ಒದ್ದಾಡ್ತಿದ್ದಾರೆ ಅನ್ನೋದು ನನಗೆ ಎಲ್ಲೂ ಕಾಣಿಸಿಲ್ಲ. ವೆರಿ ಆರಾಮವಾಗಿ, ಅಂದರೆ ಯಾವ ಸೆಟ್ಟಲ್ಲಿ ಹಂಗೆ ಅಷ್ಟು ಇದ್ರೂ ಎಲ್ಲರದ್ದು ಗಮ್ಮತ್ತು ಮಾಡ್ಕೊಳ್ಳೋದು. ಎಲ್ಲಿವರೆಗೆ ಅಂತೇಳಿ ಒಂದಿನ ಒಂದು ಕಡೆಯಿಂದ ಅದೇ ಒಂದು ವಿಲೇಜ್ ಇದೆ ನಮ್ಮದಲ್ಲಿ ಕಾಡಬೆಟ್ಟು, ಅಲ್ಲಿಂದ ಒಂದು ಕಡೆ ಬೇರೆ ಕಡೆ ಶಿಫ್ಟ್ ಆದ್ವಿ. ನಾನೇನಿಂದ ಅವ್ರಿಗೆ ಗೊತ್ತು ನನಗೆ ಕಚ್ಚಿಗುಳಿ ಅಂದರೆ ಆಗಲ್ಲ ಅಂತ, ಸರ್ಕಾರಲ್ಲೇ ಗೊತ್ತು ಅವ್ರಿಗೆ. ಬಂದು ಅಲ್ಲಿ ಶಿಫ್ಟ್ ಆಗಿ ಇಲ್ಲೇ ಬಂದು ಹಿಡ್ಕೊಂಡು ಬಂಡ್ರು ಕಚ್ಚಗುಳಿ ಮಾಡಿ ಅಂತಿಲ್ಲ, ಎಲ್ಲ 2-3 ಜನ ಕರೆಸಿ ನಾನು ಬೊಬ್ಬೆ ಎಲ್ಲ ಹಾಕಿ ಸುಮಾರಾಗಿದೆ. ಸೊ ಆ ಥರ ಮಜಾ ಮಾಡ್ಕೊಳ್ತೇವೆ, ನನ್ನ ಜೊತೆ ಅಂತಲ್ಲ ಎಲ್ಲರ ಜೊತೆನೂ ಆ ಥರ ಮಜಾ ಮಾಡಿಕೊಂಡು ಇದು ಮಾಡ್ತಾರೆ. ಬಟ್ ಕೆಲವೊಂದು ವಿಷಯಗಳಲ್ಲಿ ಅವ್ರು ಸಿಟ್ಟಾಗಿದ್ದು ಇಲ್ಲ ಅಂತಲ್ಲ, ಸಿಟ್ಟಾಗ್ತಾರೆ ಕೆಲವು ಸಲ. ಅಂದರೆ ಓಕೆ ನಾವು ಮಾಡ್ತೇವೆ, ಈಗ ಇದು ರೆಡಿ ಆಗುತ್ತೆ, ಇದು ಮಾಡ್ತೇವೆ ಅಂದಾಗ ಅದು ರೆಡಿ ಆಗಿಲ್ಲ ಅಂದರೆ ಡೆಫಿನೆಟ್ ಆಗಿ ರೆಡಿ ಆಗಿಲ್ಲ ಅಂದರೆ ಫಸ್ಟ್ ಹೇಳಿ ಏನು ಸಿಟ್ಟಾಗಿ ಬೇಜಾರು ಮಾಡ್ಕೊಡಲ್ಲ ಅವರು. ಇದಾಗಲ್ಲ ಸರ್ ನಾಳೆ ಮಾಡ್ಕೊಳ್ಳೋಂದ್ರೆ ಏನು ಟೆನ್ಷನ್ ಮಾಡ್ಕೊಳ್ಳಿ. ಬಟ್ ನಾವು ಮಾಡ್ತೇವೆ ಅಂತ ಕಾನ್ಫಿಡೆನ್ಸ್ ಕೊಟ್ಟ ಮೇಲೆ ಆಗಿಲ್ಲ ಅಂದರೆ ಕೆಲವು ಸರಿ ಬೇಜಾರಾಗ್ತಾರೆ ಅವರು, ಅದು ಇದೆ. ಆದರೆ ಮರೆತು ಬಿಡ್ತಾರೆ ಬೇಗ ಅವರು. ಯಾರಿಗೆ ಬೈದ್ರೂ ಸಿಟ್ಟಾದ್ರೂ ತಲೆಯಲ್ಲಿ ಇಟ್ಕೊಳ್ಳಲ್ಲ ಆಮೇಲೆ, ಆ ಕ್ಷಣಕ್ಕೆ ಮಾತ್ರ. ಬಟ್ ಸಿನಿಮಾಕ್ಕೆ ಅಂತೇಳಿ ಪರ್ಸನಲ್ ಇಲ್ಲ ಅವರಿಗೆ, ಪರ್ಸನಲ್ ಆಗಿ ಯಾವುದನ್ನು ತಗೊಳ್ಳಲ್ಲ. ಅದು ಸಿನಿಮಾಕ್ಕೆ ಏನು ಬೇಕಿತ್ತು ಅದು ಮಾತ್ರ ಮಾಡ್ತಾರೆ. ಅದು ತುಂಬ ಅದೇ ನಾನು ಹೇಳಿದೆ, ಅವ್ರ ಜೊತೆ ಕೆಲಸ ಮಾಡೋದೊಂದು ಖುಷಿ, ಮಜಾ. ಮತ್ತು ಸ್ಪೇಸ್ ಅವರು ಈಗ ನೋಡಿ, ನಾನು ಗುರು ಈಗ ಹೇಳಿದಾಗ ಪ್ರಕಾಶ್ ನನ್ನ ಜೊತೆ ಇದ್ದಾರೆ ಅನ್ನೋದಕ್ಕೆ ಅವ್ರಿಗೆ ಹೇಳ್ಬೋದು, ಬೇಡ ನೀವು ಒಂದು ಬಂದುಬಿಡಿ ಗುರು ಅವ್ರಿಗೆ ನೋಡೋಣ ಅಂತೇಳಿ ಹೇಳ್ಬೋದು. ಬಟ್ ಅವರಿಗೆ ಗೊತ್ತಿತ್ತು ನನ್ನ ಹತ್ರ ಒಂದು ಏನೋ ಒಂದು ಸ್ವಲ್ಪ ಟ್ಯಾಲೆಂಟ್ ಇದೆ, ಅಂದರೆ ಸರ್ಕಾರಿ ಲೆವೆಲ್ ಸಿಕ್ಕಿದ್ದಾಗಿ ನಾವು ಇಂಪ್ರೂವೈಸ್ ಮಾಡಿದ್ದು ಎಲ್ಲ ಗೊತ್ತು ಅವರಿಗೆ. ಸೊ ಅದಕ್ಕೊಂದು ಸ್ಪೇಸ್ ಕೊಟ್ಟರು ನೋಡಿ. ಯಾರಿಗೆ ಒಂದು ಟ್ಯಾಲೆಂಟ್ ಇದೆ ಅದಕ್ಕೆ ನೆಕ್ಸ್ಟ್ ಲೆವೆಲ್ ಸ್ಪೇಸ್ ಕೊಡ್ತಾರೆ ಅವರು. ಅಂದರೆ ಅದು ಗೊತ್ತಿಲ್ಲ, ಅಂದರೆ ನಮ್ಮ ಮುಂದೆ ಮಾತಾಡಲ್ಲ ಅವರು. ಈಗ ನನಗೊಂದು ಟ್ಯಾಲೆಂಟ್ ಇದೆ, ನನ್ನ ಮುಂದೆ ಅದನ್ನು ಮಾತಾಡಲ್ಲ, ಬೇರೆಯವ್ರ ಮುಂದೆ ಮಾತಾಡ್ತಾರೆ. ಬೇರೆ ಯಾರ್ದು ಟ್ಯಾಲೆಂಟ್ ಇದ್ದರೆ ಅವ್ರ ಮುಂದೆ ನಮ್ಮ ಮುಂದೆ ಹೇಳ್ತಾರೆ ಅದನ್ನು ಮಾಡಲೇಬೇಕು ಅಂತ. ಇವಾಗ ಎಲ್ಲಿವರೆಗೆ ಅಂತ ನಾನು ನೋಡಿದ್ದು, ಮೈಮ್ ದಾಸ್ ಅವರು ಒಬ್ಬ ಒಳ್ಳೆ ರೈಟ್ರು ಆ್ಯಂಡ್ ಒಳ್ಳೆ ಕಂಪೋಸರ್. ಮೊದಲು ಸುಮಾರು ಇದನ್ನು ಮಾಡಿದ್ದಾರೆ, ಯೂಟ್ಯೂಬಲ್ಲಿ ಅವ್ರದ್ದು ಚಾನಲ್ ಇತ್ತು ಮೊದಲಿದ್ದು, ಸಾಂಗ್ಸ್ ಎಲ್ಲ ವಾಪರ್ಲಿಯಾಗಿ ಅವ್ರು ಕ್ರೇಜಿ ಸರ್. ಸುಮಾರು ಸಲ ಹಾಕೊಂಡು ನೋಡೋದು ಅದನ್ನು ನೋಡಿ. ಅವರು ಒಂದ್ಸಲ ಹೀಗೆ ನಾವು ಜನರಲ್ಲಾಗಿ ಮಾತಾಡಬೇಕಾದ್ರೆ ಆಫ್ಟರ್ ಶೂಟಿಂಗ್ ಆದಮೇಲೆ ಕಾಂತಾರದ್ದು ಹೀಗೆ ನಾವೆಲ್ಲ ಜೊತೆಗೆ ಮಾತಾಡ್ತಿದ್ವಿ, ನಾನು ಮೈಮ್ ರಾಮದಾಸ್ ಸರು, ಗುರು ಮತ್ತು ನಮ್ಮ ಶಶಿರಾಜ್ ಕಾವರ್ ಸರ್ ಇದ್ರು. ಮಾತಾಡ್ಬೇಕು ಹೇಳಿದರು, ಇದನ್ನು ಹೀಗೆ ಬಿಡಬಾರ್ದು ರಾಮಣ್ಣ, ಏನಾದರೂ ಮಾಡಲೇಬೇಕಿದೆನಾ, ನೀವು ಏನಾದರೂ ಈ ಪ್ರೊಸೆಸ್ನ ನೆಕ್ಸ್ಟ್ ಲೆವೆಲ್ ನಿಮ್ಮ ಹತ್ರ ಇನ್ನೆಷ್ಟಿದೆ ಸಾಂಗ್ಸ್ಗಳು, ಏನಾದರೂ ಮಾಡ್ತೀರಾ ನೀವು, ನಾನು ನಿಮಗೆ ಫುಲ್ ಸಪೋರ್ಟ್ ಮಾಡ್ತೀನಿ ಅಂತ. ಏನಾದರೂ ಮಾಡಿ ನೀವು, ನಾನು ಸಪೋರ್ಟ್ ಮಾಡ್ತೀನಿ. ನಿಮಗೆ ನಿಮ್ಮದು ರೀಚ್ ಕಮ್ಮಿ ಇದೆ ಆ್ಯಕ್ಚುಲಿ, ಇಂಥ ಈ ಟ್ಯಾಲೆಂಟ್ಗಳು ರೀಚ್ ಆಗಬೇಕು. ಇಲ್ಲಿ ಇದೇ ಪ್ರದೇಶದಲ್ಲಿ ಸೀಮಿತ ಆಗಿರಬಾರ್ದು, ಬೇರೆ ಲೆವೆಲ್ಗೆ ಹೋಗಬೇಕು ಅನ್ನೋಂಥದ್ದಕ್ಕೆ ಫುಲ್ ಸಪೋರ್ಟ್ ಹೇಳ್ತಾಯಿದ್ರು. ಅದೆಲ್ಲ ನೋಡಿದಾಗ ನಮಗೆ ಖುಷಿ. ಅಂದರೆ ಈ ಟೈಮಲ್ಲಿ ಅವರವರ ಕೆಲಸ ಬಿಟ್ಟು ಬೇರೆಯವ್ರದಕ್ಕೆ ತಲೆ ಹಾಕೋರು ಯಾರು ಇಲ್ಲ. ನಮ್ಮದು ಆಯಿತು ಗುರು ಮಾಡೋಣ, ಮುಗಿಸ್ಬಿಡೋಣ ಅಂತೇಳಿ. ಬಟ್ ಅವ್ರು ಹಾಗಲ್ಲ. ಆ ಟ್ಯಾಲೆಂಟ್ ಯಾರ ಹತ್ರ ಇದೆ ನೋಡಿ, ಅವರಿಗೆ ಡೆಫಿನೆಟ್ ಆಗಿ ಒಂದು ನೆಕ್ಸ್ಟ್ ಲೆವೆಲ್ ಸಪೋರ್ಟ್ ಇರುತ್ತೆ ಅವ್ರದ್ದು. ಮತ್ತು ಎನಿ ಟೈಮ್ ನನಗೆ ಒಂದು ಖುಷಿ ಅನಿಸೋದು ರಿಷಬ್ ಸರ್ದು, ಒಂದು ಎನಿ ಟೈಮ್ ನೀವು ಕಾಲ್ ಮಾಡಿ, ಎಷ್ಟೇ ಬ್ಯುಸಿ ಇದ್ರು ಪಿಕ್ ಮಾಡ್ತಾರೆ ಅವರು. ಒಂದಲ್ಲಿ ಬ್ಯುಸಿ ಇದ್ರೂ ತೆಗೆದು ಹೇಳಿ, ಪ್ರಕಾಶನ ನಾನು ಸ್ವಲ್ಪ ಬ್ಯುಸಿ ಇದ್ದೀನಿ, ಆಮೇಲೆ ಮಾಡ್ತೀನಿ ನಿಮಗೆ ಅಂತೇಳಿ. ಆ ಥರ ಅದೊಂದು ಖುಷಿ ಅನಿಸೋದು ನಮಗೆ. ಇಷ್ಟು ದಿನ ಶೂಟಿಂಗ್ ಮಾಡಿದ್ರಿ ಅಂತ ಹೇಳಿದ್ರಿ, ಯಾವುದಾದ್ರೂ ಒಂದು ವಿಶೇಷ ಅನುಭವ ಕಾಂತಾರ ಸಿನಿಮಾದ್ದು ಮರೀಲಿಕ್ಕೆ ಆಗೋದೇ ಇಲ್ಲ ಅಂತ ಅನ್ನೋದು? ನೀವು ಆ ಥರ ಕೇಳಿದರೆ ತುಂಬ ಕಷ್ಟ ಆಗುತ್ತೆ ನನಗೆ. ಅಂದರೆ ವಿಶೇಷ ಅನುಭವಗಳು ಆಗ್ತಾನೆ ಇತ್ತು. ಸೊ ತುಂಬ ಇದೆ. ಸೊ ಅದರಲ್ಲಿ ನಾವು ಸೋರ್ಟ್ ಮಾಡಬೇಕಾಗುತ್ತೆ ಅದನ್ನು, ಯಾವುದು ವಿಶೇಷ ಅನುಭವ ಅಂತ. ಎಲ್ಲ ದಿನವೂ ವಿಶೇಷ ಅನುಭವಗಳು ಆಗ್ತಾನೆ ಇತ್ತು. ಬಟ್ ನನಗೆ ಈ ಸಿನಿಮಾ ಶೂಟಿಂಗಲ್ಲೂ ವಾವ್ ಅಂತ ಅನಿಸಿದ್ದು ಕೆಲವು ಟೈಮ್ಗಳಲ್ಲಿ.
ರಿಷಬ್ ಸರ್ ಕಂಬಳದಲ್ಲಿ ಅಂದರೆ ನೋಡಿ, ನೀವು ಕಂಬಳ ಅಂತ ಅಂದಾಗ ನಾರ್ಮಲ್ ನಾವು ಕಂಬಳ ನೀವು ನೋಡಿರ್ಬೋದು, ನಾರ್ಮಲ್ ಕಂಬಳ ನಾವು ಹೋದಾಗ ಏನಾಗುತ್ತೆ, ಕೋಣಗಳು ಒಂದು ಸಲ ಓಡಿಸ್ತಾರೆ, ಅದು ಎಷ್ಟು ಸ್ಪೀಡಾಗಿ ಹೋಗುತ್ತೆ ಯಾರಿಗೂ ಒಂದು ಪ್ರೈಸ್ ಬರುತ್ತೆ. ಬಟ್ ಸಿನಿಮಾಕ್ಕೆ ನೋಡಿ ಹಾಗಲ್ಲ, 36 ಸಲ ಓಡಿಸಿದ್ದಾರೆ, ಬೇರೆ ಬೇರೆ ಶಾಟ್, ಬೇರೆ ಬೇರೆ ಆ್ಯಂಗಲ್, 36 ಹೌದು 30+ ಟೋಟ್ಲಿ ಓಡಿಸಿದ್ದಾರೆ, ಆಚೆ ಈಚೆ ಅಂತೇಳಿ. ಸೊ ಅವರ ಎನರ್ಜಿ ಪ್ಲಸ್ ಕೋಣದ್ದು, ಆ ಕೋಣ ನೋಡಿ ನಾರ್ಮಲ್ ಆಗಿ ಅದು ಅದ್ರ ದೈವ ಇಚ್ಛೆ ಅಂತ ನಾನು ಹೇಳ್ತಾ ಇರೋದು. ಅಂದರೆ ಒಂದ್ಸಲ ಓಡಿದ್ರೆ ಮುಗ್ದೋಯ್ತದೆ ಅದು, ಆಮೇಲೆ ಅದನ್ನು ಯಾರಿಗೂ ಇದು ಮಾಡೋಕ್ಕೆ ಸಾಧ್ಯ ಇಲ್ಲ, ಅವರೇ ಹೇಳ್ತಾ ಇದ್ದಾರೆ. ಬಟ್ ಅದು ಎಲ್ಲರಿಗೂ ಸೆಟ್ ಆಗಿರ್ತದೆ, ಆಮೇಲೆ ಆ್ಯಕ್ಷನ್ ಅಂತ ಕೊಡೋದು ಆಯ್ತಾ, ಒಂದು ಸ್ಪೇಸ್ ಇದೆ, ಆ ಸ್ಪೇಸ್ ಮುಂದೆ ನಿಲ್ಲೋದು ಅಷ್ಟೇ, ನನಗೆ ಓಡಲಿಕ್ಕೆ ಇಲ್ಲಿಂದ ಆಚೆ ಅಷ್ಟು ಗೊತ್ತಾಗಿದೆ ಆ ಕೋಣಕ್ಕೆ. ಸೊ ಅದು ನಾವು ಹೇಳ್ತಾ ಇರೋದು, ಅಂದರೆ ಅದು ನೋಡಲಿಕ್ಕೆ ಮಾತ್ರ ಆ ಕೋಣ ನಮಗೆ ಅಷ್ಟು, ಬಟ್ ವೆರಿ ಕ್ಯೂಟ್ ಅದು ತುಂಬ. ಸ್ಟಾರ್ಟಿಂಗ್ ನೀವು ಫಸ್ಟ್ ಡೇದಾಗ ಕೇಳಿದೆ, ಫಸ್ಟ್ ಡೇ ಶೂಟ್ ಇದ್ದು ಅದೊಂದು ನಾನು ಹೇಳ್ತೀನಿ. ಫಸ್ಟ್ ಡೇ ಶೂಟ್ ದಿವಸ ನಮಗೆ ಫಸ್ಟ್ ಇದ್ದಿದ್ದು ಕೋಣ ಜೊತೆ, ಫಸ್ಟ್ ಡೇ ಶೂಟು ಕೋಣ ತೊಳೆಯೋದು. ನಾನು ಮೇಲೆ ಮಲಗಿರ್ತೀನಿ, ಇವೆಲ್ಲ ಕೋಣ ತೊಳಿತಾರೆ, ನಾನು ಮತ್ತೆ ಆಮೇಲೆ ಕೆಳಗೆ ಹೋಗ್ಬೇಕು, ಮುಟ್ಬೇಕು. ಬಟ್ ನಮ್ಗೆ ಭಯ, ಇದು ದೊಡ್ಡದಲ್ಲ ಸೈಜು, ಹೆಂಗೆ ಇದು ಆಯ್ತಲ್ಲ, ಏನಾದರೂ ಮಾಡಿದರೆ ಒಂದ್ಸಲ ಹೀಗೆ ಮಾಡಿದರೆ ಮುಗೀತು ಅಂತ. ಬಟ್ ಸ್ವಲ್ಪ ಹೊತ್ತು ನಾವು ಅದನ್ನು ಶೂಟಿಂಗ್ ಸ್ಟಾರ್ಟ್ ಆಗೋ ಸ್ವಲ್ಪ ಒಂದು 1 hour ಮೊದಲೇ ಸ್ವಲ್ಪ ಅದನ್ನು ಇದು ಮಾಡಿ ಮಾತಾಡಿಸಿ, ಸಾರಂತೂ ತುಂಬ ಎಕ್ಸ್ಪರ್ಟ್ ಅದರಲ್ಲಿ ಅವರಿಗೆಲ್ಲ ಗೊತ್ತಿತ್ತು ಅದ್ರ ಬಗ್ಗೆ ಸ್ವಲ್ಪ. ನಾವೆಲ್ಲ ಸ್ವಲ್ಪ ಇಲ್ಲಿ ಬೆಳೆದವರಲ್ವ, ಏನು ಗೊತ್ತಿಲ್ಲ, ಸೆಟ್ ಆಯಿತು ಆಮೇಲೆ. ಸೊ ಅದೇ ನಾನು ಹೇಳ್ತಾರೆ, ಅದು ಆ ದಿವಸ ನನಗೆ ಅದ್ರ ಮೊದಲೇ ಅವರು ಇದಕ್ಕೆ ರಿಹರ್ಸಲಲ್ಲಿ ಹೋಗಿದ್ದಾರೆ, ಕಂಬಳದ್ದು ಅದು ಇದು ಅಂತೇಳಿ, ಪೆಟ್ಟು ಗಾಯ ಮಾಡ್ಕೊಂಡು ಚಿಕ್ಕ ಚಿಕ್ಕಾಗೆಲ್ಲ ಬಂದಿದ್ದಾರೆ. ಬಟ್ ಅವರಿಗೆ ಅದಕ್ಕೆ ಹೋಗೋ ಮೊದಲು ಏನೆಲ್ಲ ಮಾಡಬೇಕು ಅದನ್ನು ಒಂದು ವೇಳೆ ತಪ್ಪಿದ್ರೆ, ನಮ್ಮ ಕೈಯಿಂದ ಗ್ರಿಪ್ ತಪ್ಪಿದ್ರೆ ಏನೆಲ್ಲ ಮಾಡಬೇಕು ಅನ್ನೋದು ತಿಳ್ಕೊಂಡಿದ್ದಾರೆ. ಅಂದರೆ ನಿಮಗೆ ಗೊತ್ತದು ಅಂದರೆ ಓಡಿಸೋದಲ್ಲ, ಇದು ಹಲಗೆ ಮೇಲೆ ನಿಲ್ಲುವಂಥದ್ದು, ಇದು ಇಟ್ಕೊಂಡು ಬಾಲ ಇಟ್ಕೊಂಡು. ಸೊ ತಪ್ಪಿದರೆ ಕೆಳಗೆ ಕಾಲು ಕಟ್ಟೆ ಮುರಿಯುತ್ತೆ. ಸೊ ಆ ಟೈಮಲ್ಲಿ ಏನು ಮಾಡಬೇಕು ಅನ್ನೋದನ್ನು ಸ್ವಲ್ಪ ಟಿಪ್ಸ್ ಮೊದಲೇ ತೊಗೊಂಡಿದ್ದಾರೆ. ಸೊ ಆ ಥರ ಎಲ್ಲ ಮಾಡಿ ಬ್ಯಾಲೆನ್ಸ್ ಮಾಡ್ಕೊಂಡೆಲ್ಲ ಓಡಿಸಿದ್ದಾರೆ. ಇನ್ನೊಂದು ನನಗೆ ಮೂಮೆಂಟ್ ಅನಿಸಿದ್ದು ಸಿನಿಮಾದ್ದು ಕೋಲರ್ ಸೀಕ್ವೆನ್ಸ್. ಸ್ವರಾಜು ಮಾಡಿದ್ದಾನೆ ಇದರಲ್ಲಿ, ಇದರಲ್ಲಿ ಸ್ವರಾಜು ಮಾಡಿದ್ದಾನೆ. ಬಟ್ ಸ್ವರಾಜಿಗೆ ನಾಲೆಜ್ ಇತ್ತು, ಮೊದಲಿಗೆ ನಾನು ಶಿವದತ್ತಿಗಳಿಗೆ ನಾಟಕ ಮಾಡ್ತಿದ್ದಾನೆ ಆ್ಯಂಡ್ ಅವನಿಗೆ ಗೊತ್ತಿತ್ತು ಅದರ ಬಗ್ಗೆ, ಸರ್ಗೆ ಗೊತ್ತಿತ್ತು. ಆದರೆ ನಮಗೀಗ ನಿಜ ಹೇಳಬೇಕಾದ್ರೆ ಈಗ ನಮ್ಮ ಮಂಗಳೂರು ಕನ್ನಡದ ಕೋಲ ಬೇರೆ, ಒಂದ್ಸಲ ಆ ಕಡೆ ಕುಂದಾಪುರ ಸ್ವಲ್ಪ ಬದಲಾವಣೆಗಳಿರುತ್ತೆ, ಎಕ್ಸಾಕ್ಟ್ ಸೇಮ್ ಇರಲ್ಲ. ಸೊ ಅವರು ಆ ಬಣ್ಣ ಹಚ್ಚಿ ಪರ್ಫಾರ್ಮ್ ಮಾಡ್ತಾರೆ, ಒಂದು ನನಗೆ ಈಗಲೂ ಇದಾಗುತ್ತೆ ಹೇಳುವಾಗ. ನೀವು ಸಿನಿಮಾದಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ, ಇದು ಒಂದು ಪರ್ಫಾರ್ಮ್ ಮಾಡ್ತಾರೆ ಅವರು. ನೀವು ನಾರ್ಮಲಾಗಿ ಒಂದು ದರ್ಶನ ಎಲ್ಲ ಬಂದಾಗ ನೀವು ನರ್ತಕರು ಮಾಡಿದ ಒಂದು ರೀತಿ ಇರುತ್ತೆ, ನಿಮ್ಗೆ ಏನೆಲ್ಲ ಕರ್ಕೊಂಡು ಎಲ್ಲ ಒಟ್ಟು ಮಾಡುವಂಥ ಒಂದು ಇದು ಸೀಕ್ವೆನ್ಸ್ ಇರುತ್ತೆ. ಸೊ ಅದು ಗೊತ್ತಿಲ್ಲ, ನಾನು ಸಿನಿಮಾದಲ್ಲೇ ನೋಡಿ, ನಾನು ಅದು ಆ ಟೈಮಲ್ಲಿ ನನಗೆ ಆಗಿರುವಂಥದ್ದು ಅವ್ರ ಮೇಲೆ ಸಾರನ್ನು ನೋಡಿ ಆ ಮೂಮೆಂಟಿಗೆ ನನಗೆ ವಾವ್ ಅನಿಸ್ತು. ಅಂದರೆ ನಾನು ಈ ಸಿನಿಮಾದಲ್ಲಿ ಇದ್ದೀನಲ್ವಾ ಅನ್ನೋದೊಂದು ಖುಷಿ ಇತ್ತು. ಗೊತ್ತಿಲ್ಲ, ನನಗೆ ಜಾಸ್ತಿ ಹೇಳೋಕ್ಕಾಗಲ್ಲ ಅದ್ರ ಬಗ್ಗೆ. ಸಿನಿಮಾ ನೋಡೋದು ನಿಮ್ಗೆ ಗೊತ್ತಾಗುತ್ತೆ. ಅದನ್ನು ನಿಮಗೆ ಹೇಳಿದೆ, ಲಾಸ್ಟ್ ಒಂದು 15 ನಿಮಿಷ ಸಿನಿಮಾ ನಿಮಗೆ ಬೇರೆ ರೀತಿಲಿ ಇರುತ್ತೆ. ನಾನು ಒಳ್ಳೆ ಸಿನಿಮಾ ನೋಡಿದ್ದೀನಿ. ಸೊ ನನಗೆ ಹಾಗೆ ಅನಿಸ್ತು, ಹೊರಗೆ ಬರಬೇಕಾದ್ರೆ ಮಾತುಗಳಿರಲ್ಲ ಸ್ವಲ್ಪ ಹೊತ್ತು. ತುಂಬ ನಾನೊಂದು 10 ನಿಮಿಷ ಬಿಟ್ಟೆ ಮಾತಾಡಿದ್ದು ರಿಷಬ್ ಸರ್ ಹತ್ರ, ಮಾತಾಡೋಕ್ಕಾಗಿಲ್ಲ ನನಗೆ. ಹಾಗೆ ನೀವು ಸಿನಿಮಾ ನೋಡಿ ನಿಮಗೆ ಗೊತ್ತಾಗುತ್ತೆ ಸಿನಿಮಾದಲ್ಲಿ. ಈಗ ಈ ಸಿನಿಮಾದ ದೈವದ ಪೋರ್ಷನ್ ರಾಜ್ಬಿ ಶೆಟ್ಟಿ ಡೈರೆಕ್ಷನ್ ಮಾಡಿದ್ದಾರೆ ಅಂತ ಹೇಳಿ, ಇದು ಸ್ಕ್ರಿಪ್ಟ್ ಬರೆಯುವಾಗಲೇ ನೀವು ಅನ್ಕೊಂಡಿದ್ರ ಟೀಮ್ ಅವರು, ಅಂದ್ರೆ ಈ ಒಂದು ಪಾರ್ಟ್ ಅವರು ಡೈರೆಕ್ಷನ್ ಮಾಡಿದ್ರೆ ಒಳ್ಳೇದಿತ್ತು ಅಂತ, ಅಥವಾ ಮಾಡಿಲ್ಲ ಡೈರೆಕ್ಷನ್ ಮಾಡಬೇಕು ಅಂತ ಏನು ಅನ್ಕೊಂಡಿಲ್ಲ ಅನ್ಸುತ್ತೆ, ನಂಗೆ ಗೊತ್ತಿಲ್ಲ. ಮತ್ತೆ ಸರ್ ಗೊತ್ತಿಲ್ಲ ನನಗೆ. ಬಟ್ ಸುಮಾರು ಸಲ ಬರಬೇಕಿತ್ತು ಸರ್, ಅಂದರೆ ಅವರು ಬ್ಯುಸಿ ಇದ್ರು ಪಾಪ. ಒಂದ್ಸಲ ಬಂದು ಹೋಗಿದ್ರು ಸ್ಟಾರ್ಟಿಂಗ್ ಟೈಮಲ್ಲಿ, ಶೂಟಿಂಗ್ ಟೈಮಲ್ಲಿ ರಾಜ್ ಸರ್. ಆಮೇಲೆ ಪರ್ಟಿಕ್ಯುಲರ್ ಈ ಟೈಮಲ್ಲಿ ಅವ್ರು ಬೇಕಿತ್ತು ಲಾಸ್ಟಿಗೆ. ನಾವು ಈ ಪ್ರೋಸೆಸ್ ನೋಡಿದಾಗ, ಅಂದರೆ ನಾವು ಆಗಲೇ ಹೇಳಿದ್ವಿ, ಬರೀಬೇಕಾದ್ರೆ ಒಂದು ಕೆಲವೊಂದು ವಿಷಯಗಳ ಬಗ್ಗೆ ತುಂಬ ಇದು ನಾಲೆಜ್ ಬೇಕಿತ್ತು, ಎಲ್ಲಿ ಬೇಕಿತ್ತು ಅದು ಅವರಿಗೆ ಬಿಟ್ಟಿದ್ವಿ. ಸೊ ರಾಜ್ ಸರ್ ಬರ್ತಿದ್ರು ಅದನ್ನು. ಅಂದರೆ ಈಗ ನಾರ್ಮಲ್ ಆಗಿ ಬೇರೆ ಪರ್ಫಾರ್ಮರ್ಗಳಿದ್ದಾಗ ರಿಷಬ್ ಸರ್ ಪರ್ಫಾರ್ಮ್ ಮಾಡಿದ್ರೆ ಬಂದು ಸ್ಕ್ರೀನ್ ಇದ್ರ ಮುಂದೆ ಕೂತ್ಕೋತಾರೆ, ಓಕೆ ಆ ಥರ ಮಾಡ್ತಾಯಿದ್ರು. ಅಂದರೆ ಪರ್ಟಿಕ್ಯುಲರ್ ಆ ವೇಷ ಇದು ನರ್ತಕನ ಇದು ಹಾಕಿದಾಗ ಹಾಗೆ ಬಂದು ಕೂತ್ಕೊಳ್ಳೋಕ್ಕಾಗಲ್ಲ. ಅಂದರೆ ಅವರು ತುಂಬ ಇದರಲ್ಲಿ ಇದ್ರು, ಅಂದರೆ ಶಿಸ್ತು, ಅದಕ್ಕೆ ಏನು ಪ್ರೊಸೀಜರ್ ಇತ್ತಾ ಅದ್ರ ಬಗ್ಗೆನೇ ಇದ್ರು. ಸುಮಾರು ದಿನಗಳ ಮುಂಚೆನೇ ಇದೆಲ್ಲ ಅವರು ನಾನ್ ವೆಜ್ ಎಲ್ಲ ಕಂಪ್ಲೀಟ್ ಬಿಟ್ಟಿದ್ರು. ಈವನ್ ಸೆಟ್ಟಲ್ಲಿ ಕೂಡ ನಾನ್ ವೆಜ್ ಸ್ಟಾರ್ಟಿಂಗ್ ಹೊಂಬಾಳೆ ಕೂತು ಡೈಲಿ ಚಿಕನ್ ಇರ್ತಾಯಿತ್ತು ಒಂದು ಕಡೆ ಶೂಟ್ ಆಗಬೇಕಾದ್ರೆ. ಬಟ್ ಯಾವಾಗ ಈ ಒಂದು ಸ್ಪೇಸಿಗೆ ನಾವು ಬರ್ತೀವಿ,
ಒಂದಷ್ಟು ಜಾಗ ಇದೆ, ಒಂದು ದೇವಸ್ಥಾನ ಕಟ್ಟಿದ್ದು ನೋಡಿದ್ರೆ ನಿಮಗೆ ಅನ್ಸೋದೇ ಇಲ್ಲ ದೇವಸ್ಥಾನ ಅದು ಸೆಟ್ ಹಾಕಿರೋದು ಅಂದರೆ ಚೆನ್ನಾಗಿ ನೀಟಾಗಿ, ಅಂದರೆ 90s ಇದೆ ಅಲ್ವಾ, ನೀಟಾಗಿ ಅಷ್ಟು ಜಾಗಕ್ಕೆ ಯಾರು ಚಪ್ಪಲಿ ಆಗೋಂಗಿಲ್ಲ, ಚಪ್ಪಲಿ ಹಾಕೊಂಡು ಬರಬಾರ್ದು ಯಾರು ಸಹ. ನಮಗೆ ಆ ಮೂಡ್ ಬಂದುಬಿಡುತ್ತೆ ನೋಡಿದಾಗಲೇ. ಮತ್ತು ಇವರು ಸ್ಟ್ರಿಕ್ಟಾಗಿ ಹೇಳಿದರು ಸರ್, ಯಾರು ಇಲ್ಲಿ ಹಾಕಬಾರ್ದು, ಮತ್ತು ನಾನ್ ವೆಜ್ ತಿನ್ನಬಾರ್ದು ಇಲ್ಲಿ ಯಾರು, ಆ ಥರ ಎಲ್ಲ. ಅಂದರೆ ಅವರು ತುಂಬ ನೀಟಾಗಿದ್ದರು. ಸೊ ಆ ಟೈಮಲ್ಲಿ ಅವರಿಗೆ ಡಿರೆಕ್ಷನ್ಗೆ ಒಂದು ಬೇಕೇ ಬೇಕಿತ್ತು. ಬಟ್ ಅದು ರಾಜ್ ಸರ್ ಬಂದು ಎಷ್ಟು ನೀಟಾಗಿ ಮಾಡಿದ್ರು ಅಂತ ಹೇಳಿದರೆ, ಅಂದರೆ ನೋಡಿ ನಮಗಿಂದು ಗೊತ್ತಿದ್ದ ವಿಚಾರಗಳು ಶೂಟ್ ಮಾಡಿದಾಗಲೇ ನಮ್ಮ ಟೈಮ್ ತುಂಬ ಹೋಗಿಬಿಡುತ್ತೆ. ಆ ಟೈಮನ್ನು ನಮಗೆ ಇದು ಮಾಡೋಕ್ಕಾಗಲ್ಲ. ಸೊ ಇಷ್ಟು ದಿನದಲ್ಲಿ ಇಷ್ಟು ಶಾರ್ಟ್ಸ್ಗಳನ್ನು ಮಾಡಿದ್ದಾರೆ, ಬಟ್ ಇಟ್ಸ್ ಕ್ಲಿಯರ್, ಅಷ್ಟು ನೀಟಾಗಿ ಎಲ್ಲ ಮುಗಿಸ್ಬಿಟ್ಟು ನೈಟ್ ಶೂಟು ಮಾಡಿರೋದು ಎಲ್ಲ ಮುಗಿಸಿದ್ದು ಅಷ್ಟು ನೀಟಾಗಿ. ಸೊ ಅಲ್ಲಿ ರಾಜ್ ಸರ್ ಇದ್ದಿದ್ರೇ ಆ ಒಂದು ಅದು ಅಷ್ಟು ಚಂದ ಬಂದಿತ್ತು. ಮತ್ತು ಸರ್ಗೆ ಅಂತೂ ತುಂಬ ಹೆಲ್ಪ್ ಆಯಿತು. ಅಂದರೆ ನಿಮಗೆ ಹೇಗೆ ಅಂತ ಹೇಳಿದರೆ, ನೋಡಿ ನಾವು ಎಲ್ಲಾದರೂ ಒಂದು ಸಲ ಇದಾದಾಗ ನಮಗೆ ತುಂಬ ಯಾರು ಇಷ್ಟ ಇರ್ತಾರೆ ಅವರೊಂದು ಹೇಳಿದಾಗ ಡೋಂಟ್ ವರಿ ಅಂತ ಹೇಳಿದಾಗ ನಮಗೊಂದು ಕಾನ್ಫಿಡೆನ್ಸ್ ಬರುತ್ತಲ್ಲ. ಸೊ ಆ ಲೆವೆಲ್ಗೆ ಸರ್ಗಂತೂ ತುಂಬ ಹೆಲ್ಪ್ ಆಯಿತು ಅಂತ ನನಗನ್ನಿಸ್ತಾ ಇದೆ. ಸೊ ನಮ್ಮ ಈಗ ಟ್ರೈಲರ್ ಬಿಡುಗಡೆ ಆಗಿದೆ ಸಿನಿಮಾದು, ವಿಶೇಷವಾಗಿ ಒಂದು ಕಾರ್ಡ್ ಕಾಣುತ್ತೆ, ಭಯಾನಕ ಕಾರ್ಡ್ ಕಾಣುತ್ತೆ. ಅಂದರೆ ಅಷ್ಟು ಜನ ಕೆಲಸ ಮಾಡಿದ್ದಾರೆ ಅಂತ ಕೂಡ ಕೇಳ್ಪಟ್ವಿ. ಈಗ ಶೂಟಿಂಗ್ ಸೆಟ್ಟಲ್ಲಿ ಒಬ್ಬ ಕಲಾವಿದನಾಗಿ ನೀವು ಟೆಕ್ನಿಷಿಯನ್ ಆಗಿ ಕೂಡ ಅಲ್ಲಿ ಇದ್ರಿ. ಸೊ ಯಾವ ಥರ ಇತ್ತು ನೈಟ್ ಶೂಟಿಂಗ್ ಅನುಭವಗಳು? ಅಂದರೆ ಈಗ ಶೂಟೆಲ್ಲ ಆಗಿರೋದು ಒಂದು ಪ್ರೈವೇಟ್ ಪ್ರಾಪರ್ಟಿ, ಅದು ಸರ್ದು ಮತ್ತು ಸರ್ನ ಪರಿಚಯದವರದು ರಿಲೇಷನ್ದು ಇದರಲ್ಲೆಲ್ಲ ಆಗಿರುವಂಥದ್ದು. ಈಗ ಅಂದರೆ ನನಗೆಲ್ಲ ನಿಜ ಹೇಳ್ಬೇಕಂದ್ರೆ ಹೊಸ ಅನುಭವ ಅದು. ನಾನು ಇದರಲ್ಲೆಲ್ಲ ಕಾಡಲ್ಲೆಲ್ಲ ಶೂಟ್ ಮಾಡಿದೆಲ್ಲ ಗೊತ್ತಿಲ್ಲ ನನಗೆ, ಕಾಡೆಲ್ಲ ಫಸ್ಟ್ ಟೈಮ್ ಮಾಡ್ತಿರೋದು, ಬೇರೆ ಯಾವ ಸಿನಿಮಾದಲ್ಲೂ ಮಾಡಿಲ್ಲ. ಆ್ಯಂಡ್ ನೋಡಿದ್ದೀನಿ ಅಷ್ಟೇ. ಆ್ಯಂಡ್ ಈಗ ಪರ್ಸನಲ್ ಆಗೂ ಎಕ್ಸ್ಪೀರಿಯನ್ಸ್ ಇಲ್ಲ ಎಲ್ಲ ಕಾಡಿಗೆ ಹೋಗಿರೋದು ಅದು ಇದೆ ಅಂತ. ಸೊ ನನಗೆ ಸ್ವಲ್ಪ ಇದೆಲ್ಲ ಜಾಸ್ತಿ. ನನಗೆ ನಾನು ಈ ಹಾವು ಅಂತ ಹೇಳಿದ್ರೆ ತುಂಬ ಭಯ. ಹಾವು ಮತ್ತು ಮಿಂಚು ಎರಡೇ ವಿಷಯಕ್ಕೆ ನಾನು ಹೆದರೋದು ಲೈಫಲ್ಲಿ. ಮತ್ತು ಯಾವುದೇ ಸ್ಮಶಾನಕ್ಕೆ ಬೇಕಾದ್ರೂ ಹೋಗ್ತೀನಿ. ಹಾವು ಅಂತಲ್ಲ, ಏನಾದರೂ ಓಡಾಡುತ್ತಲ್ಲ ಮೇಲೆ, ಅದು ಆಗದೆ ಅಲ್ಲ, ಜಂಪ್ ಮಾಡಿದ್ದೀನಿ ನಾನು ಮೊದಲಿಂದ. ಮತ್ತು ಮಿಂಚು ಇದೆರಡಕ್ಕೆ ಹೆದರ್ತೀನಿ. ಕಾಡಲ್ಲಿ ಇಂಥದ್ದೆಲ್ಲ ಜಾಸ್ತಿ, ಏನಾದರೂ ಮೇಲೆ ಹತ್ತೋದು ಅದು ಇದು ಸುಮಾರು ಜಿಗಣೆ ಅದು ಇದು. ಬಟ್ ನನಗೆ ಪುಣ್ಯಕ್ಕೆ ಯಾವುದು ಕಚ್ಚಿಲ್ಲ. ಇದು ಮಾತ್ರ ಒಂದು 2 ಸಲ ಕಚ್ಚಿತ್ತು. ಅದೇನು ಲೀಚಸ್ ಇದೆಯಲ್ಲ ಅದು ಕಚ್ಚಿತ್ತು 1-2 ಸಲ. ಮತ್ತೇನಾಗಿಲ್ಲ. ಅದಕ್ಕೆ ಮತ್ತೆ ಬೇಕಾದ ಇದೆಲ್ಲ ಮಾಡ್ಕೊಂಡಿದ್ವಿ ನಾವು, ಓಡೋ ಸ್ಪ್ರೇಸ್ ಎಲ್ಲ ಆಡ್ಕೊಂಡು ಬ್ಯಾಲೆನ್ಸ್ ಮಾಡ್ತಾ ಇದ್ವಿ. ಗಮ್ಮತ್ತಾಗಿತ್ತು ಕೆಲಸ ಇದರಲ್ಲಿ. ಅಂದರೆ ಸುಮಾರು ನನಗೇನು ಗೊತ್ತಲ್ಲ, ಹಾವು ಕೂಡ ಕಾಣಲು ಸಿಗಲ್ಲ ಅದು ಕಣ್ಣಿಗೆ ಮೊದಲಿಂದ ನಾನು. ಬಟ್ ಆದರೂ ಭಯ, ಸಿಕ್ಕಿದ್ರೆ ಮುಗೀತು. ಹಾಗೆ ಒಂದು ಅಲ್ಲಿ ಊರಲ್ಲಿ ಸೆಟ್ ಹಾಕಿದ್ವಿ, ಅಲ್ಲೊಂದು ಸಲ ನೋಡಿದ್ದೀನಿ. ಮತ್ತು ಕಾಡಲ್ಲ ಅಲ್ಲಿ ಉಂಟು ಎಲ್ಲ ಹೇಳ್ತಾನೆ ಇರ್ತಾರೆ. ನಂಗೆ ಭಯ, ಅಯ್ಯೋ ಎಲ್ಲಿ ಬರುತ್ತೆ ಮಾರಿ, ಹಿಂಗೆ ನೋಡ್ತಾ ಇರೋದು ಆಚೆ ಈಚೆ, ಹಿಂಗೆ ಅದೇ ಭಯ ಆಯಿತಾ. ಸೊ ಗಮ್ಮತ್ತು ಮಾಡ್ತಾಯಿದ್ವಿ. ಒಂದ್ಸಲ ಏನು ಮಾಡ್ತೀವಿ ಅಂತೇಳಿ ನಾನು ಗುರು ಎಲ್ಲ ಈ ತೆಲ್ಲಗಿನ ಬೆತ್ತೆಲ್ಲ ಹಿಡ್ಕೊಂಡು ಹಿಂಗೆ ಯಾರಿಗಾದರೂ ಎಲ್ಲ ಲುಂಗಿ ಹಾಕೊಂಡೆಲ್ಲ ಇರ್ತಾರಲ್ಲ, ಮೆಲ್ಲ ಹಿಂಗೆ ಮಾಡೋದು, ಎಲ್ಲ ಜಂಪ್ ಮಾಡಿಕೊಂಡು ಹಾರಿ ಏನೆಲ್ಲ ಗಮ್ಮತ್ತು ಮಾಡೋದು. ಒಂದ್ಸಲ ಏನಾಯ್ತು ಅಂತ ಹೇಳಿದ್ರೆ, ನಮ್ಮ ಸ್ಪಾಟೇ ಇಟ್ಟಿರ್ತಾರೆ ಮಂಜಾ ಅಂತೇಳಿ, ಮಾನಿಟರ್ ಪಕ್ಕನೇ ಅವರು ಬ್ಯಾಗಿಂದ ಲ್ಯಾಪ್ಟಾಪ್ ತೆಗಿತಾ ಇದ್ದಾರೆ. ಅದರ ಪಕ್ಕ ನಮ್ಮದು ಶ್ಯಾಮ್ ಪ್ರಸಾದ್ ಇನ್ನೊಬ್ರು ಕೋ ರೈಟರ್ ಇದ್ರಲ್ಲ, ಅವರು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ನಲ್ಲಿ ಇದ್ರು. ಅವರ ಕಾಲಿಗೆ, ಶ್ಯಾಮ್ ಪ್ರಸಾದ್ ಅವರ ಕಾಲಿಗೆ ಗುರು ಹಿಂಗೆ ಮಾಡಿದ್ರು. ಅವರು ಒಂದು ಲೆವೆಲಿಗೆ ಹಾರಿದಲ್ಲಿಂದ ಹಾರಿ, ಇವ್ರದ್ದು ಪಾಪ ಲ್ಯಾಪ್ಟಾಪ್ ಇಟ್ಟಿದಷ್ಟೇ ಅಲ್ಲಿ ಬ್ಯಾಗ್ ಅಲ್ಲೇ ಇತ್ತಿದ್ರೆ ಹೋಯ್ತು, ಬ್ಯಾಗ್ ಟಪ್ ಹಾರಿ ಅಲ್ಲಿಂದ. ಅಂಥ ಮಾತುಗಳೆಲ್ಲ ಸುಮಾರಾಗಿದೆ ಸಿನಿಮಾದಲ್ಲಿ. ಮತ್ತು ನೆಗೆಟಿವ್ ಎನರ್ಜಿ, ಪಾಸಿಟಿವ್ ಎನರ್ಜಿ ಎರಡು ಇತ್ತು. ಅಂದರೆ ನೆಗೆಟಿವ್ ಎನರ್ಜಿನೂ ಸುಮಾರು, ಅಂದರೆ ಇಲ್ಲಿ ನಾವು ಸೆಟ್ ಹಾಕಿದಲ್ಲಿ ಹೇಳ್ತಾ ಇರೋದು ಊರಲ್ಲಿ ಕಾಡಬೇಟ್ಟು ಏನಿದೆ, ಪಾಸಿಟಿವ್ ಎನರ್ಜಿ ಇತ್ತು. ಅಂದರೆ ಪಾಸಿಟಿವ್ ಎನರ್ಜಿ ಲೆವೆಲ್ ನೆಗೆಟಿವ್ ಎನರ್ಜಿಯಿಂದ ಮೇಲೆ ಇತ್ತದು. ಸೊ ಅದನ್ನು ಕಂಟ್ರೋಲ್ ಮಾಡಿಕೊಂಡು ಅದು ಕೈಯಲ್ಲಿ ಏನು ಹೇಳ್ತಾರೆ ಗ್ರಿಪ್ಪಲ್ಲಿ ಇಟ್ಕೊಂಡಿದೆ. ಸೊ ಅದಕ್ಕೆ ನಮಗೆ ಅಂದರೆ ಪೂಜೆ ಪುರಸ್ಕಾರ ನಡೀತಾನೆ ಇದೆ, ನಮ್ಮ ಸ್ಕ್ರಿಪ್ಟ್ ವರ್ಕಿಂದನೂ ಎಲ್ಲ ನಡೀತಾನೇ ಇದೆ ಅಲ್ಲಿ. ಸೊ ಆದ ಕಾರಣ ಗೊತ್ತಿಲ್ಲ, ಒಂದಷ್ಟು ವಿಚಾರಗಳು ಮುಂದೆ ನಿಮಗೆ ಗೊತ್ತಾಗ್ಬೋದು. ಇದೊಂದು ಎಕ್ಸ್ಪೀರಿಯೆನ್ಸು. ಬಟ್ ಸೆಟ್ ಹಾಗೆ ನೀವು ಸಿನಿಮಾ ನೋಡೋದು ಸೆಟ್ ಅಂತ ನಿಮ್ಗೆ ಅನಿಸಲ್ಲ, ಅದು ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಸೆಟ್ ವರ್ಕ್. ನಮ್ಮ ಧರಣಿ ಅಂತೇಳಿ ಆ್ಯಂಡ್ ಅವರ ಟೀಮು ಅಭಿ ಅಂತ ಇದ್ದರು, ತುಂಬ ನೀಟಾಗಿ ಒಂದಷ್ಟು 10-25 ಮನೆಗಳು, ಒಂದು ಇದು ಗಾನದ ಮನೆ ಅಂತ ಹೇಳ್ತೀವಿ ನಾವು, ಆಲೆ ಮನೆ ಅಂತ ಹೇಳ್ತಾರೆ, ಕಬ್ಬುಗಳು ಸಾಂಗಲ್ಲಿ ಒಂದು ನೋಡಿರ್ಬೋದು. ಅದು ಅವಳು ಇದು ಕೊಡ್ತಾ ಇರ್ತಾರೆ ಕಬ್ಬು ಹಿಡ್ಕೊಂಡು, ಅದು ಸಿಂಗರ್ ಸಿರಿ ಸಾಂಗಲ್ಲಿ, ಅದು ಅವರ ಮನೆ.
ಆ್ಯಂಡ್ ಹಾಲಿನ ಬೂತು, ಒಂದು ಚಿಕ್ಕ ಹೋಟ್ಲು, ಒಂದು ಚಿಕ್ಕ ಅಂಗಡಿ ನಿಮ್ಗೆ ನೋಡಿದ್ರೆ ಎಷ್ಟೋ ನಿಮಗೆ ಶೂಟಿಂಗ್ ಬಂದವರೇ ಕೆಲವರು ಬಂದು ಇದು ವಿಮಲ್ ಉಂಡೆ ಮಾರುತಿ ಉಂಡೆ ಅಂತೇಳಿ ಮಾರುತಿ ಉಂಟ ಅಂತೇಳಿ, ಅಂದರೆ ಅಷ್ಟು ಗೊತ್ತಾಗಲ್ಲ, ಅಷ್ಟು ನೀಟಾಗಿತ್ತು. ಅಷ್ಟು ಮನೆಗಳು ಹಾಗೆ ನಿಮಗೆ ಎಲ್ಲ ಮನೆ ಆ ಟೈಮಲ್ಲಿ ಮಣ್ಣಿನ ಮನೆಗಳು. ಒಂದು ಮನೆ ಮಾತ್ರ ನಮಗೆ ಸ್ವಲ್ಪ ಪ್ರಾಬ್ಲಮ್ ಆಗ್ತಿತ್ತು, ಅಲ್ಲಿ ಒರಿಜಿನಲ್ ಮನೆ ಇತ್ತು ಒಂದು. ಸೊ ಅದರ ಗೋಡೆಗೆ ಫುಲ್ಲು ಮಣ್ಣು ಮೆತ್ತಿ ಇದು ಮಾಡಿದ್ವಿ, ಮಣ್ಣಿನ ಗೋಡೆ ಥರ ಕಾಣಿಸ್ಲಿಕ್ಕೆ. ಆಮೇಲೆ ಈಗ ರಿಮೂವ್ ಎಲ್ಲ ಮಾಡಿ ಮತ್ತೆ ಪೈಂಟ್ ಎಲ್ಲ ಹೊಡೆದು ಕೊಟ್ಟಿದ್ದಾರೆ ಚೆಂದ. ಆ ಥರ ಸೆಟ್ ಅಂತ ನಿಮಗೆ ಅನಿಸೋದೇ ಇಲ್ಲ, ಬಟ್ ವೆರಿ ಬ್ಯೂಟಿಫುಲ್ ಲೊಕೇಶನ್ಸ್. ನಿಮಗೆ ನನಗೆ ಗೊತ್ತಿಲ್ಲ ಕೆರಡಿ ಅನ್ನೋ ಒಂದು ಜಾಗದಲ್ಲಿ ಸರ್ನ ಊರಲ್ಲಿ ಇಷ್ಟು ಚೆನ್ನಾಗಿದೆಯಾ ಅಂತೇಳಿ ಹೋದ್ಮೇಲೆ ನಮ್ಗೆ ಗೊತ್ತಾಗಿರೋದು. ಇನ್ನೊಂದು ವಿಷಯ ಹೇಳಬೇಕು, ನಾನು ಸ್ಟಾರ್ಟಿಂಗಲ್ಲಿ ನಾವು ಲೊಕೇಶನ್ಗೆ ಹೋದಾಗ ಸುಮಾರು ಲೊಕೇಶನ್ ನೋಡಿದ್ವಿ. ಅಂದರೆ ನಮಗೆ ಸ್ವಲ್ಪ ಆ ಸೆಟ್ಟಲ್ಲಿ ಹಾಕೋಕ್ಕೆ ಒಂದು ಇದು ಬೇಕಿತ್ತಲ್ಲ, ಒಂದು ಕಡೆ ಚೆನ್ನಾಗಿತ್ತು, ಬಟ್ ವೆಹಿಕಲ್ ಇದು ಮಾರ್ಗ ಇರಲಿಲ್ಲ ಹೋಗೋಕ್ಕೆ ಅಲ್ಲಿ. ಅಂದರೆ ಮಧ್ಯೆ ಒಂದು ಮಾರ್ಗ ಥರ ಎಲ್ಲ ಬೇಕು ನಮಗೆ ಸ್ಕ್ರಿಪ್ಟ್ ಮಾಡಬೇಕಾದ್ರೆ. ಬಟ್ ಸರ್ ಕೆರಡಿ ಒಂದು ಜಾಗನ ಚೂಸ್ ಮಾಡ್ತಾರೆ, ಅವ್ರ ಮನೆ ಸ್ವಲ್ಪ ಹತ್ರ ವಾಕೇಬಲ್ ಡಿಸ್ಟೆನ್ಸ್ ನಡ್ಕೊಂಡು ಹೋದರೆ, ಗಾಡಿಲಾದರೆ ಆಗ ಸುತ್ತಾಕೊಂಡು ಹೋಗ್ಬೇಕು. ನಾನು ಗುರು ಹತ್ರ ಹೇಳಿ ನಿಜ ಆಗಿರೋದು ಇದು, ಗುರು ಹತ್ರ ಹೇಳಿ ನಿಮ್ಗೆ ಯಾಕೆ ಇದು ನಾ ಬರೀಬೇಕು ಅಂತ ಥಾಟ್ಸ್ ಹೋಗುತ್ತಲ್ಲ ವಿಷನ್, ಅಷ್ಟೊಂದು ಏನು ಇದಾಗ್ತಿಲ್ಲ. ಹೌದಾ, ಹಾಗೆಲ್ಲ ಗುರುನು ಹೇಳಿದರು, ಹಾಕ್ಬೋದು ಇಲ್ಲಿ ಸೆಟ್ಟು, ನನಗೆ ಗೊತ್ತಾಗ್ತಿಲ್ಲ ಅಂತ. ಸುಮಾರು ಮರಗಳೆಲ್ಲ ಇತ್ತು ಅಲ್ಲಿ. ಬಟ್ ಸೆಟ್ ಹಾಕಿದ ಮೇಲೆ ಶೂಟಿಂಗ್ ನಡೀತಾರೆ ನನಗೆ ಶಾಕ್. ಅಂದರೆ ಅದೇ ನಾನು ಹೇಳಿದರು, ಸರ್ಗೆ ಒಂದು ಇದಿರುತ್ತಲ್ಲ ಥಾಟ್, ಪಕ್ಕ ಡಿಸೈಡ್ ಮಾಡಿರ್ತಾರಲ್ಲ ಅವ್ರದ್ದೆಲ್ಲ ವಿಜುವಲ್ ಓಡ್ತಾ ಇರುತ್ತಲ್ಲ, ಅದನ್ನು ನಾ ಕ್ಲಾರಿಟಿ ಬಗ್ಗೆ ಹೇಳ್ತಾ ಇರೋದು. ಆ ಸೆಟ್ಟಲ್ಲಿ ಹಾಕಿ ಮೇಲೆ ವಾವ್ ಇದೇನೇ ಜಾಗ ಮಾರೋದು ಅಂತ. ಅದೇ ಹೀಗೆ. ಮತ್ತೆ ಇನ್ನೊಂದು ಟೀಮ್ ಬಗ್ಗೆ ನಾನು ಹೇಳಲೇಬೇಕು ಇದರಲ್ಲಿ. DOP ಸರ್ ನಮ್ಮದು ಅರವಿಂದ್ ಸರ್ ಆ್ಯಂಡ್ ಅವ್ರ ಟೀಮ್ ಮನ್ವನ್ನ ನೆಕ್ಸ್ಟ್ ಲೆವೆಲ್. ನಿಮಗೆ ಗೊತ್ತಾಗುತ್ತೆ, ಟ್ರೈಲರ್ ನೋಡಿದ್ರೆ ನೀವೇ ನೋಡಿದ್ದೀರಾ ಯಾವ ಥರ ಸಿನಿಮಾಟೋಗ್ರಫಿ ಇದೆ ಸಿನಿಮಾದಲ್ಲಿ ಅಂತೇಳಿ. ಎಲ್ಲ ಕಡೆ ಲೈಟ್ಸು, ಇದು ಏನಪ್ಪ ಇದು ಈ ಥರ. ಅಂದರೆ ನಾನು ಶ್ರೀಮನಾದಲ್ಲಿ ನೋಡಿದ್ದೆ ಅದ್ರ ಲೈಟ್ಸ್ಗಳನ್ನು, ಇಲ್ಲೂ ಅಷ್ಟೇ. ಬಟ್ ಒಂದು ಸಲ ನೀವು ಲೈಟ್ ಸೆಟ್ ಮಾಡಿದರೆ ಮುಗೀತು. ನೆಕ್ಸ್ಟ್ ಲೊಕೇಶನಲ್ಲಿ ಬಂದು 5-10 ನಿಮಿಷದಲ್ಲಿ ನೆಕ್ಸ್ಟ್ ಶೂಟಿಗೆ ಹೋಗ್ತಾ ಇದ್ವಿ. ಫುಲ್ಲು 360 ಡಿಗ್ರಿಯಲ್ಲಿ ಲೈಟ್ ಮಾಡಿರ್ತಾರೆ. ಆ ಥರ ಪ್ಲ್ಯಾನ್ ಎಲ್ಲೆಲ್ಲ ತರಿಸಿದಾರಪ್ಪ, ಗೊತ್ತಿಲ್ಲ, ಅದೆಲ್ಲ ಅವರಿಗೆ ನಂಗೆ ಗೊತ್ತಿಲ್ಲ. ಬಟ್ ವಾಟ್ ಎವರ್ ಇಟ್ ಇಸ್, ಅವರು ಅಷ್ಟು ಬ್ಯೂಟಿಫುಲ್ ಆಗಿ ಮಾಡಿದ್ದಾರೆ. ಸಿನಿಮಾದಲ್ಲಿ ಒಂದು ದೊಡ್ಡ ಕ್ರೆಡಿಟ್ ಅವ್ರಿಗೂ ಹೋಗುತ್ತೆ ಈ ಸಿನಿಮಾಕ್ಕೆ ಅವ್ರು ಮಾಡಿದ ಕೆಲಸ. ಸೊ ಇಷ್ಟು ಸಿನಿಮಾಗಳನ್ನು ಮಾಡಿದ್ದೀರಾ. ಕಾಂತಾರ ನಿಮ್ಮ ಸಿನಿಮಾ ಕೆರಿಯರ್ನಲ್ಲಿ ಎಷ್ಟು ಸ್ಪೆಷಲ್ ಸಿನಿಮಾ? ತುಂಬ ಸ್ಪೆಷಲ್ ನನಗೆ. ಯಾಕಂತ ಹೇಳಿದರೆ ತುಂಬ ಸ್ಪೆಷಲ್ ಅಂತ ಯಾಕೆ ಅಂತ ಹೇಳಿದರೆ, ಆ್ಯಕ್ಟರ್ ಆಗಿ ನಾನು ಸುಮಾರು ಮಾಡಿದ್ದೇನೆ. ಈಗ ಸುಮಾರು ಸಿನಿಮಾ ಆಯಿತು. ಮೇ ಬಿ ಇದು ಕಾಂತಾರ 48ನೇ ಸಿನಿಮಾ, ಆಮೇಲೆ 2 ಸಿನಿಮಾ 50 ಆಯ್ತು ಈ ಕನ್ನಡ ನಂದು. ಅಷ್ಟು ಸಿನಿಮಾಗಳಾಯಿತು. ಬಟ್ ಇದು ಸ್ಪೆಷಲ್ ಯಾಕೆ ಅಂತ ಹೇಳಿದರೆ, ಒಂದು ನಾನು ಸ್ಕ್ರಿಪ್ಟ್ ರೈಟರ್ ಆಗಿ ಈ ಸಿನಿಮಾದಲ್ಲಿ ಇರುವಂಥದ್ದು. ಇನ್ನೊಂದು ನಾನು ತುಂಬ ಕಲ್ತಿದ್ದೀನಿ ಈ ಸಿನಿಮಾದಲ್ಲಿ. ಬೇರೆ ಸಿನಿಮಾದಲ್ಲಿ ಹೋದರೆ ಆ್ಯಸ್ ಆ್ಯಕ್ಟರ್ ಆಗಿ ಹೋಗಿ ಬರ್ತೀನಿ ಅಷ್ಟೇ. ಬಟ್ ಈ ಸಿನಿಮಾದಲ್ಲಿ ಫ್ರಮ್ ದ ಬಿಗಿನಿಂಗ್ ಎಂಡ್ವರೆಗೆ ಇದ್ದೀನಿ. ಟೆಕ್ನಿಕಲ್ ಆಗಿ ಅಂದರೆ ಕಂಪ್ಲೀಟ್ ಕಲ್ತಿಲ್ಲ, ಬಟ್ ಒಂದಷ್ಟು ವಿಚಾರಗಳು ನನಗೆ ಗೊತ್ತಾಯಿತು. ಹೀಗಿರ್ಬೇಕಲ್ಲ ಅನ್ನೋ ತಲೆಯಲ್ಲಿದೆ, ಗೊತ್ತಾಗುತ್ತೆ. ಹೀಗೆ ಮಾಡಿದ್ರೆ ಚಂದ, ಈ ಸ್ಕ್ರಿಪ್ಟ್ ಹೀಗೆ ಇದ್ದರೆ ಸ್ಕ್ರಿಪ್ಟ್ ಪ್ರೊಸೆಸಲ್ಲಿ ಹೀಗೆಲ್ಲ ನಾವು ರೆಡಿ ಆಗಬೇಕು. ಆದರೆ ನೆಕ್ಸ್ಟ್ ನಾನು ನೋಡಿದ್ದು ಈಗ ಸಿನಿಮಾ ಆದಮೇಲೆ ಪೋಸ್ಟ್ ಪ್ರೊಡಕ್ಷನ್ ಇದೆಯಲ್ಲ, ಅದರಲ್ಲೂ ನಾನು ನೋಡಿರಲಿಲ್ಲ ಬೇರೆ ಸಿನಿಮಾ. ಇದರಲ್ಲಿ ಸ್ವಲ್ಪ ನೋಡಿದ್ದೀನಿ, ಎಲ್ಲ ಫುಲ್ ಎಲ್ಲ ಹೇಳ್ತಾರೆ, ಸ್ವಲ್ಪ ಎಲ್ಲ ನೋಡಿದ್ದೀನಿ. ಬಟ್ ಆ ಲೆವೆಲಿಗೆಲ್ಲ ಡೆಡಿಕೇಶನ್ ಸರ್ನ ಥರ ನಮಗೆ ಕೊಡೋಕ್ಕಾಗೋದು ಡೌಟು. ಬಟ್ ನಾವು ಅವರನ್ನು ನೋಡಿ ಪ್ರಯತ್ನ ಮಾಡ್ಬೋದು, ನಾವು ಕೊಡ್ಬೋದು ಏನೋ ಅಂತೇಳಿ. ಅಂದರೆ ಈಗ ನನ್ನ ಪ್ರಕಾರ ಅವರಿಗೆ ಶೂಟಿಂಗ್ ಆಗಿ ಸ್ವಲ್ಪ ದಿನ ಏನೋ ಮನೇಲಿ ಇದ್ರೆ ಅನಿಸುತ್ತೆ. ಆಮೇಲೆ ಈಗ ಮನೆಗೆ ಹೋಗಿಲ್ಲ ಸರ್. ಈಗ ಅವರು ವೈಫ್ ಪ್ರಗತಿ ಇದರಲ್ಲಿ ಕಾಸ್ಟ್ಯೂಮ್ ಡಿಸೈನರ್. ಸೊ ಅವ್ರು ಫೋನ್ ಮಾಡಿ ಕೇಳೋಂಗಾಗಿದೆ, ಯಾವಾಗ ಬರ್ತೀರಾ ಮನೆಗೆ ಅಂತ. ಅಂದರೆ ಸ್ಟುಡಿಯೋದಲ್ಲೇ ಇರ್ತಾರೆ, ಅರ್ಜಿ ಸ್ಟುಡಿಯೋದಲ್ಲಾಗಿರ್ಬೋದು, ಡಬ್ಬಿಂಗ್ ಸ್ಟುಡಿಯೋದಲ್ಲಾಗಿರ್ಬೋದು, ಬೇರೆ ಅಲ್ಲಿ ಓಡಾಡಿಕೊಂಡು ಮನೆಗೆ ಹೋಗಲ್ಲ. ಒಂದು 2-3 ಗಂಟೆ ನಿದ್ದೆ ಮಾಡಿದರೆ ಅದೇ ಹೆಚ್ಚು. ಅವರು ಬಟ್ಟೆಗಳನ್ನೆಲ್ಲ ಅಲ್ಲೇ ತರಿಸೋದು. ಅವರು ಸುವಾಸ್ ಅಂತ ಇದ್ದಾರಲ್ಲ, ಅವರನ್ನು ತರಿಸಿ ಅಲ್ಲೇ ಸ್ನಾನ ಮಾಡಿ ಅಲ್ಲೇ ಮಲಗಿ. ಅಂದರೆ ಬೆಳಿಗ್ಗೆ ಮನೇಲಿ ಬಂದರೆ ಆರಾಮ್ ನಿದ್ದೆ ಮಾಡಿ ಹೋಗುವ ಲೇಟ್ ಆಗುತ್ತೆ ಅನ್ನೋ ಫೀಲ್ಗೆ ಅಲ್ಲೇ ಮಲಗಿ ಬೆಳಿಗ್ಗೆ ಬೇಗ ಅವ್ರನ್ನೂ ಎಬ್ಸಿ ಕೆಲಸ ಮಾಡಿಸ್ತಾ ಇರ್ತಾರೆ. ಸೊ ಆ ಥರದ್ದು ಡೆಡಿಕೇಶನ್. ಅದೇ ಸುಮಾರು ಜನ ಕೇಳ್ತಾರೆ, ನೀವು ಡೈರೆಕ್ಷನ್ ಮಾಡ್ತೀರಾ ಅಂತ ನನ್ನ ಕೇಳ್ತಾ ಇದ್ರು. ಅದು ಭಯ. ಈ ಥರ ಡೆಡಿಕೇಶನ್ ಇದ್ದರೆ ಮಾತ್ರ ಒಂದು ಒಳ್ಳೆಯ ಔಟ್ಪುಟ್ ಕೊಡಲಿಕ್ಕೆ ಸಾಧ್ಯ ನಾವು. ಸೊ ಇದು ನಮ್ಮಿಂದ ಆಗುತ್ತಾ ಅಂತ ಕ್ವಶನ್ ಇದೆ. ಬಟ್ ಅವ್ರನ್ನ ನೋಡಿ ಮಾಡ್ಬೋದು ನಾವು ಈ ಥರ ಅನ್ನೋ ಒಂದು ಕಾನ್ಫಿಡೆಂಟು ಕೂಡ ಬರ್ತಾ ಇದೆ. ಅವರಷ್ಟು ಲೆವೆಲ್ ಅಲ್ಲ ಎಂದರು, ನಮಗೆ ನಮ್ಮ ಲೆವೆಲಿಗಾದರೂ ಒಂದು ನಾವು ಇನ್ನೂ ಜಾಸ್ತಿ ಕೆಲಸ ಮಾಡಬೇಕನ್ನೋ ಒಂದು ಎನರ್ಜಿ ಅವರಿಂದ ನಮಗೆ ಸಿಗ್ತಾ ಇದೆ. ಕೊನೆಯದಾಗಿ ಟ್ರೈಲರ್ ಬಿಡುಗಡೆ ಆಗಿದೆ, ಒಂದು ಸಾಂಗಲ್ಲೂ ಕೂಡ ತಾವಿದ್ದೀರಾ. ಸಾಂಗ್ ಬ್ಲಾಕ್ ಬಸ್ಟರ್ ಹಿಟ್ ಆಗಿದೆ. ಸೊ ನಿಮ್ಮ ಊರಿನಲ್ಲಿ, ನಿಮ್ಮ ಸುತ್ತಮುತ್ತ ಈ ಸಿನಿಮಾದ ಬಗ್ಗೆ ಹೇಗೆ ಮಾತುಕತೆ ಇದೆ, ಹಾಗೇನೆ ಈ ಸಿನಿಮಾಕ್ಕೋಸ್ಕರ ಕಾಯ್ತಾ ಇರುವ ಕನ್ನಡದ ಪ್ರೇಕ್ಷಕರಿಗೆ ತಾವು ಏನು ಹೇಳೋದಕ್ಕೆ ಇಷ್ಟಪಡ್ತೀವಿ?
ಅದೇ ಟ್ರೈಲರ್ ನೋಡಿ ಸುಮಾರು ಜನ ನನಗೆ ಕಾಲ್ ಮಾಡಿದ್ದಾರೆ, ಮೆಸೇಜ್ ಮಾಡಿದ್ದಾರೆ ವಾಟ್ಸಪ್ಪಲ್ಲಿ. ಎಲ್ಲಿವರೆಗೆ ಅಂತ ಹೇಳಿದರೆ, ಟ್ರೈಲರ್ ಬಿಟ್ಟದೇ ನಾನೊಬ್ಬರು ಸುಮಾರು ಜನ ಮೆಸೇಜ್ ಮಾಡಿ ಕೇಳ್ತಾರೆ, ಇದರಲ್ಲಿ ಯಾಕೆ ನೀವು ಬುಕ್ ಮೈ ಶೋದಲ್ಲಿ ಇದು ಓಪನ್ ಆಗಿಲ್ಲ ಅಂತ, ಬುಕ್ಕಿಂಗ್ ಓಪನ್ ಆಗಿಲ್ಲ ಅಂತ ಕೇಳ್ತಾರೆ. ಅಷ್ಟು ಕ್ಯೂರಿಯಾಸಿಟಿ ಇದೆ ಸಿನಿಮಾದ ಬಗ್ಗೆ, ಅದು ತುಂಬ ಖುಷಿ. ಇಷ್ಟೊಂದು ಕ್ಯೂರಿಯಾಸಿಟಿ ಇದೆಯಲ್ಲ ಅಂತ. ಇನ್ನೊಂದು, ಈ ಸಿನಿಮಾ ನಾವು ಅಂದರೆ ಸ್ಪೆಷಲಿ ಇದು ಕರಾವಳಿ ಭಾಗದ ಒಂದು ಕಲ್ಚರನ್ನು ಎತ್ತಿ ಹಿಡಿಯುವಂಥ ಸಿನಿಮಾ. ಕಲ್ಚರ್, ಇಲ್ಲಿ ನಮ್ಮ ಕಲ್ಚರ್ಗಳು ಏನಿದೆ, ದೈವಾರಾಧನೆ ಆಗಿರ್ಬೋದು, ಕಂಬಳ ಆಗಿರ್ಬೋದು, ಇನ್ನೊಂದು ಬೇರೆ ವಿಚಾರಗಳಾಗಿರ್ಬೋದು, ಇದನ್ನು ತೋರಿಸುವಂಥ ಒಂದು ಸಿನಿಮಾ ನಾವು ನೋಡಲೇಬೇಕು. ನಮಗೆ ಗೊತ್ತಿದ್ದ ವಿಚಾರ ನೋಡಲೇಬೇಕು. ಹೇಗೆ ಮಾಡಿದಾರೆ ಒಂದು ವಿಚಾರಕ್ಕೆ ನೋಡಿ, ಹೇಗೆ ಮಾಡಿರ್ಬೋದು ಅನ್ನೋ ವಿಚಾರಕ್ಕೆ ನೋಡಬೇಕು. ಇನ್ನೊಂದು, ಗೊತ್ತಿಲ್ಲದವರು, ಈಗ ಸುಮಾರು ಜನ ಗೊತ್ತಿರಲ್ಲ, ಈಗ ನಾರ್ತಿನ ಎಲ್ಲ ಕಡೆಯೂ ದೈವಾರಾಧನೆ, ಅದು ಬೇರೆ ದೈವ ಶಕ್ತಿಗಳು ಇದ್ದೇ ಇರುತ್ತೆ. ಅದು ಅವರವರ ಶೈಲಿಯಲ್ಲಿ ಆಚಾರ ವಿಚಾರ ಇರುತ್ತೆ. ನಮಗೂ ಕೆಲವೊಂದು ವಿಷಯ ಎಲ್ಲ ಗೊತ್ತಿರಲ್ಲ, ನಾವು ಯೂಟ್ಯೂಬಲ್ಲೆಲ್ಲ ನೋಡ್ಕೊಂಡೆಲ್ಲ ನೋಡ್ತೀವಿ. ಸೊ ಗೊತ್ತಿಲ್ಲದವರಿಗೆ ಇದೊಂದು ಒಳ್ಳೆ ಆಪರ್ಚುನಿಟಿ. ನಮ್ಮ ಕರ್ನಾಟಕದಲ್ಲೂ ಈ ಥರದೊಂದು ಇದೆ, ತುಳುನಾಡಿನ ಒಂದು ಕಲ್ಚರ್ ಈ ಕಡೆದು ನೋಡಬೇಕು. ಅದಕ್ಕೋಸ್ಕರ ಸಿನಿಮಾ ನೋಡಬೇಕು. ಆ್ಯಂಡ್ ತುಂಬ ಎಲ್ಲರೂ ನೋಡಲೇಬೇಕು ಈ ಸಿನಿಮಾ. ಯಾಕಂತ ಹೇಳಿದರೆ ವೆರಿ ನೀಟಾಗಿ, ಯಾರಿಗೂ ಬೇಜಾರು ಮಾಡದೆ, ತುಂಬ ಗಮ್ಮತ್ತಲ್ಲಿ ಈ ಸಿನಿಮಾ ಇದೆ. ಸೊ ಅದೊಂದು. ಸೊ ನಿಮ್ಮ ಟೈಮಿಗೆ ಥ್ಯಾಂಕ್ ಯು ಸರ್. ಹಾಗೇನೆ ಇಡೀ ನಿಮ್ಮ ಸಿನಿಮಾ ಕೆರಿಯರ್ಗೆ ಒಳ್ಳೆಯದಾಗಲಿ. ನಿಮಗೂ ತುಂಬ ಥ್ಯಾಂಕ್ ಯು. ಸಿನಿಮಾದ ಬಗ್ಗೆ ತುಂಬ ಪ್ರಮೋಷನ್ಸ್ ಮಾಡ್ತಾ ಇದ್ದೀರಾ. ಥ್ಯಾಂಕ್ ಯು ಸೊ ಮಚ್. ನಿಮಗೂ ಕೂಡ ಒಳ್ಳೆಯದಾಗಲಿ. ಥ್ಯಾಂಕ್ ಯು. ಥ್ಯಾಂಕ್ ಯು.